ದೊಡ್ಡಪ್ಪ ಅವ್ರು ಬಂದರು, ಫಸ್ಟ್ ಲೈಕ್ ನಂದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ. ಶಾಂತ ಸಿಸ್ ಬಂದರು, ಹಾಯ್ ಸಿಸ್ ಬಂದಿಲ್ಲ. ಹಾಯ್ ಶಾಂತ ಸಿಸ್, ವೆಲ್ಕಮ್. ಸಪೋರ್ಟಲ್ಲಿದ್ದಾರೆ ದೊಡ್ಡಪ್ಪ ಅವರು. ಶಾಂತ ಹಾಯ್ ಅಂತ ಹೇಳ್ತಾ ಇದ್ದಾರೆ ದೊಡ್ಡಪ್ಪ ಅವರು. ದೊಡ್ಡಪ್ಪ ಊಟ ಮಾಡಿದ್ರಾ ಅಂತ ಕೇಳ್ತಾ ಇದ್ದಾರೆ. ಊಟ ಆಗಿದೆ ನಂದು. ಹಾಯ್ ದೊಡ್ಡಪ್ಪ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಪ್ಪ ಅವ್ರದ್ದು ಊಟ ಆಯ್ತಾ? ಶಾಂತಸಿ ವನಸಾಂಡೇರ್ನ ಯಾವುದು ಸ್ಪೆಷಲ್? ಎಂತ ವನಸ್ಸು ಯಾವುದು ಸ್ಪೆಷಲ್? ದೊಡ್ಡಪ್ಪ ಎಂತ ಊಟಕ್ಕೆ ಸ್ಪೆಷಲ್? ಡಿನ್ನರ್ ಲಂಚ್ಗೆ? ಹಾಯ್ ದೊಡ್ಡಪ್ಪ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ದಾಲ್ ರೈಸ್ ಸಿಸ್ ಅಶೋಕ್ ಆಪಣವ್. ಊಟ ಇನ್ನೂ ಇಲ್ಲ, ನಮ್ಮ ಮನೆ ಹೆಣ್ಮಕ್ಳು ಶಾಪಿಂಗ್ ಹೋಗಿದ್ದಾರೆ, ಇನ್ನು ಬಂದಮೇಲೆ. ಓ ಬಂದಮೇಲೆಯಾ? ಶಾಪಿಂಗ್ ಆದ ನಂತರ ನಿಮ್ಮದು ಊಟವಾ? ಓಕೆ ಓಕೆ. ಸಪೋರ್ಟಲ್ಲಿದ್ದಾರೆ ದೊಡ್ಡಪ್ಪ ಅವ್ರು. ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು ಸೋ ಮಚ್. ದೊಡ್ಡಪ್ಪ ಅವ್ರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ದುರ್ಗಾಪ್ರಸಾದ್ ಅವ್ರು ಬಂದರು. ಹಾಯ್ ದುರ್ಗಾಪ್ರಸಾದ್ ಅವರು, ವೆಲ್ಕಮ್. ವನಸಾಂಡೆ ದುರ್ಗಾಪ್ರಸಾದ್. ದಾದ ಸ್ಪೆಷಲ್ ಇನ್ನಿ ದಾದ ಆಂಡೆ ವನಸ್ ಆಂಡಿ ಆಂಡಿ ಎನ್ನಾಂಡಿ ಇರ್ನಾಂಡ ಕೊಡೆ ಬಿಸಿ ಇತ್ತಾರ ಒಂಜಿ 2 ಮೆಸೇಜ್ ಮಾಡಿ ಪೋಯರದೆ ಬಿಸಿಯಾ ದುರ್ಗಾಪ್ರಸಾದ್ ವನಸ್ ಮಲ್ತಾರ ದಾದೆ ಸ್ಪೆಷಲ್. ದೊಡ್ಡಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲಿ? ಹೌದೌದು ಆಂಡೆ ಆಂಡ್ ವನಸಾಂಡ್ ವನಸಾಂಡ್ ಮೆಸೇಜ್ ಎಲ್ಲ ಗುರ್ತಿಜತೆ. ಶಾಂತ ಸಿಸ್ಪೋಯರಾ ತೆತ್ತಿ ಸ್ಪೆಷಲ್ ಎಂಕ್ ಅಂದೆ ತೆತ್ತಿಯಾ ಪಕ್ಕ ಹೆಂಚೊಲ್ಲಾರು ಒಳ್ಳೆ ಬನದಲ್ಲೇರು ವನಸ್ ಮಲ್ತ ಆಂಡೆ ಅತನ ಅವಡ ಶಾಂತ ಸಿಸ್ನ ಪ್ರೀತ್ ಸಿಸ್ನ ಲೈವ್ ಎಂಡ ಆಂಡೆ ಹೆಂಗೆ ಕೊಂಚೇರ ಬತ್ತಿತ್ತೀರಿ ಅಂಚೆ ಸೀದಾ ಬತ್ತೆ ಕೋಡೆ ನೈಟ್ ಡ್ಯೂಟಿ ಇತ್ತುಂಡು ಅಂದೆ ದುರ್ಗಾಪ್ರಸಾದ್. ಓಕೆ ಓಕೆ. ಆಂಡ್ ಸಿಸ್ ಪನೊಂದುಲ್ಲೇರು ದೊಡ್ಡಪ್ಪ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ದುರ್ಗಾಪ್ರಸಾದ್ ಅವರೇ, ಥ್ಯಾಂಕ್ ಯು. ಸಿಂಗಾರ ಥ್ಯಾಂಕ್ ಯು ದೊಡ್ಡಪ್ಪ. ಇರಿಗೆ ದಾದ ಸ್ಪೆಷಲ್ ಎಂಕ ಎಂಕಿನಿ ಒಂದು ಅಂಜಲ್ದ ರೆಸಲ ಬಕ್ಕ ಚಿಕನ್ ಸುಕ್ಕಲ ಅಂಜಲ್ದ ರೆಸಲ ನಂದು ಡೆಬಿಟ್ ಕಾರ್ಡ್ ತಗೊಂಡು ಹೋಗಿದ್ದಾರೆ. ಶಾಪಿಂಗ್ ಹೋಗಿದ್ದಾರಾ? ಡೆಬಿಟ್ ಕಾರ್ಡ್ ತಗೊಂಡು ಪರವಾಗಿಲ್ಲ ಮಾಡ್ಲಿ, ನಿಮ್ಮ ಮನೆಯವರೇ ಅಲ್ವಾ, ಶಾಪಿಂಗ್ ಮಾಡಿ ಬರ್ಲಿ. ಈಗ ನಿಮ್ಗೆ ಊಟ ಕೂಡ ಇಲ್ಲಲ್ಲ. ಬ್ಯಾಲೆನ್ಸ್ ಮಾಡಿ ರಿಟರ್ನ್ ಜೀರೋ ಬ್ಯಾಲೆನ್ಸ್ ಮಾಡಿ ರಿಟರ್ನ್ ಬರ್ತಾರೆ. ಹೌದೌದು ಹಾಗೆ ಆಗಿರ್ಬೋದು ಅಲ್ವಾ. ಊಟ ಕೂಡ ಇಲ್ಲಿ ಬ್ಯಾಲೆನ್ಸ್ ಕೂಡ ಇರ್ಲಿಕ್ಕಿಲ್ಲ. ಓ ಅಂತ ಹೇಳ್ತಾ ಇದ್ದಾರೆ. ಶಾಂತಿಸ್ ಹೇಳ್ತದಿಲ್ಲ ನಂದಿಯ ಶಾಂತಿಸ್ ಗಮ್ಮತ್ ಅವಳು. ದೊಡ್ಡಪ್ಪ ಸಪೋರ್ಟಲ್ಲಿದ್ದಾರೆ. ಪಾಪ ದೊಡ್ಡಪ್ಪಗಿಂತ ಮಂಡೆ ವೇಚಲಾಗುದು ನಾನು. ದೊಡ್ಡಪ್ಪ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. తెలుస్తుంది ದೊಡ್ಡಪ್ಪ ಅಲ್ಲ.
ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ದೊಡ್ಡಪ್ಪ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಂಗೀತ ಬಂದ್ರು. ಹಾಯ್ ಸಂಗೀತ, ವೆಲ್ಕಮ್. ದೊಡ್ಡಪ್ಪ ಅವರೇ ಥ್ಯಾಂಕ್ ಯು ಸೋ ಮಚ್. ಸಂಗೀತ ಬಂದ್ರು. ಹಾಯ್, ವೆಲ್ಕಮ್ ಸಂಗೀತ. ಊಟ ಆಯ್ತಾ? ಹೇಮಸಿಸ್ ಬತ್ತೇರು. ಹಾಯ್ ಹೇಮಸಿಸ್, ವೆಲ್ಕಮ್. ವನಸಾಂಡಕ್ಕೆ ಏನೊಂದಿಲ್ಲ, ವನಸಾಂಡಿ ಹೇಮಸಿಸ್ ಈರ್ನಾಂಡೆ ವನಸ್ ದಾದಿ ಸ್ಪೆಷಲ್ ಇನ್ನು ವನಸ್ಸಿಗೆ. ದೊಡ್ಡಪ್ಪ ಅವ್ರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತು ಅಂತ ಹೇಳ್ತಾರೆ. ಎಂತ ಸ್ಪೆಷಲಾ ಸಂಗೀತ ಊಟಕ್ಕೆ? ಎನ್ನಾಡು ವನಸು ಮೀನು ಕಜಿಪ್ಪನೊಂದುಲ್ಲೇರು. ಓಕೆ ಮಸಿಸ್. ಸ್ಪೆಷಲ್ ಬೇಳೆ ಸಾರು. ಸ್ಪೆಷಲ್ ಬೇಳೆ ಸಾರಾ? ಓ, ಲೈಕ್ ಕೊರಿಯಾ. ಥ್ಯಾಂಕ್ ಯು ಎಮಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲೈಕ್ ಕೊರ್ನಿಗೆ ಥ್ಯಾಂಕ್ ಯು. ಹೇಮ ಸಿಸ್ಟರ್ ಲೈಕ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಬೇಡವಾ ಸಂಗೀತ? ದೀಪ ಅವ್ರು ಬಂದು ಹಾಯ್ ಸಿಸ್ಟರ್ ಅಂತ ಹೇಳ್ತಾರೆ. ಹಾಯ್ ದೀಪ ಅವರೇ, ವೆಲ್ಕಮ್. ದೀಪ ಅವರೇ ಊಟ ಆಯ್ತಾ? ಏನ್ ಸ್ಪೆಷಲ್ ಊಟಕ್ಕೆ? ಯಾಕೆ ಏನಾಗುದು ಸಂಗೀತ? ಹೌದೌದು, ಊಟ ಇಲ್ಲ ಸಿಸ್, ಇವತ್ತು ಉಪವಾಸ, ಏಕಾದಶಿ ಅಲ್ಲ ಇವತ್ತು. ಉಪವಾಸ ಇಡ್ತೀರಾ? ಹೋ, ಅದು ಲ್ಯಾಕ್ಮೆಯ. ಸೂಪರ್ ಸಪೋರ್ಟಲ್ಲಿದ್ದಾರೆ ದೀಪ ಅವರು. ಸೂಪರ್ ಅಂತ ಹೇಳ್ತಾರೆ, ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ದೀಪ ಅವರು. ಕಿರಣ್ ಅವ್ರು ಬಂದ್ರು. ಹಾಯ್ ಕಿರಣ್, ವೆಲ್ಕಮ್. ಲೈವ್ಗೆ ಬಂದವ್ರು ಲೈಕ್ ಕೊಡಿ ಆಯ್ತು. ಯಾರೆಲ್ಲ ಲೈಕ್ ಕೊಡಲಿಲ್ಲ ಲೈಕ್ ಕೊಡಿ. ಮೂವಿ ಹೀರೋಯಿನ್ ಅವರೇ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಹಾಯ್, ನಿಮಗೆ ಯೋಗ ಮಾಡಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ದಾಯಿ ಮೂವಿ ಹೀರೋಯಿನ್ ಪಡ್ತೀನಿ ಸಂಗೀತ. ನನಗೆ ಗೊತ್ತಾಗುತ್ತೆ ಯಾವ ಬ್ರ್ಯಾಂಡ್ ಅಂತ. ಹೌದಾ, ನಿಮಗೆ ಗೊತ್ತಾಗೋದು ಭಯಂಕರ ಮರ. ಯಾವುದು ನಿಮಗೆ ಗೊತ್ತಿಲ್ಲ ಹೇಳಿ ಸಂಗೀತ? ಎಲ್ಲ ಗೊತ್ತುಂಟು. ಸಕಲ ಕಲಾ ವಲ್ಲಭ ಅಲ್ವಾ ನೀವು? ಸೂಪರ್ ಸಪೋರ್ಟಲ್ಲಿದ್ದಾರೆ ದೀಪ ಅವರು. ಥ್ಯಾಂಕ್ ಯು ದೀಪ ಅವರೇ, ಥ್ಯಾಂಕ್ ಯು ಸೋ ಮಚ್. ದೀಪ ಅವರೇ ನೀವು ಲೈವ್ ಮಾಡ್ತೀರಾ? ಲೈವ್ ಮಾಡಿದ್ರೆ ಹೇಳಿ ಆಯ್ತಾ? ನಾನು ಹಾಕೋದು ಅದೇ ಬ್ರ್ಯಾಂಡ್. ಹಾ ಹೌದಾ, ಹಾಗೆ. ಹಾ, ಹೆಚ್ಚಿನ ಜನರು ಅದೇ ಹಾಕೋದಾ?
ಮೂವಿ ಹೀರೋಯಿನ್ ಅವರೇ ಲೈಕ್ ಡನ್. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು. ಅತ್ತಿ ಏನಂದಾಯ ಮೂವಿ ಹೀರೋಯಿನ್ ಪಡ್ತೀನಿ ಯಾನು ಮೂವಿ ಹೀರೋಯಿನ್ ಲಕ ಮಕ್ಕರ್ ಮಲ್ಪಡ ಕಿರಣ್ ಮಕ್ಕರ ನಿಮ್ದು. ಮಾತಾಡುವ ಪ್ರಸಾದ್ ಮತ್ತೆ ಶಾಂತ ಬಂದ್ರೆ ಹೈಡ್ ಮಾಡಿ ಆಯ್ತಾ. ನಾನು ಹೇಳಿ ಅಂತ ಹೇಳ್ಬೇಡಿ. ಯಾಕೆ ಹೈಡ್ ಮಾಡುದಾ? ಹೈಡ್ ಮಾಡಲಿಕ್ಕೆಲ್ಲ ಯಾರನ್ನು ಕೂಡ ಹೈಡ್ ಮಾಡಲಿಕ್ಕಿಲ್ಲ. ಎಲ್ಲರೂ ಬೇಕು, ಎಲ್ಲರೂ ಬರ್ಬೇಕಾಯ್ತಾ. ಹೈಡ್ ಮಾಡಲಿಕ್ಕಿಲ್ಲ ಯಾರನ್ನು ಕೂಡ. ಹೋದ್ರೆ ಎಲ್ಲರೂ ಕೂಡ. ಕಿರಿಕ್ ಪಾರ್ಟಿ ಅವರಿಬ್ರು ಅಂತ ಹೇಳ್ತೈತೆ. ಆಯನ ಗಿಡಪ್ಳು ಫಸ್ಟ್ಗೆ ಆಗ ಬಂದ್ರು ನೋಡಲ್ಲಿ. ಅಯ್ಯೋ ದೇವ ಆರು ರೀತಿ ವಿಷಯ ಎತ್ತಿನೇ ಕೀರು ಉಳ್ಳಾರ ಇಜ್ಜರ ತೂವಾರ ತೋಜೋಡು. ಕಿರಿಕ್ ಪಾರ್ಟಿ ದುರ್ಗಾಪ್ರಸಾದ್ ಓಡಿಪೋಯಿನಿ. ದುರ್ಗಾಪ್ರಸಾದ್ ಕಟ್ಟಂಡ ಲೈವ್ ಒನಸಾಣತೆ ಡ್ಯೂಟಿ ಡುಲ್ಲಾರಾ. ಜನ ಬೇಕಾ ಲೈವ್ಗೆ ಸಂಗೀತ ಸಿಸ್ಟರ್? ಹೌದು, ಮತ್ತೆ ಜನವೇ ಇಲ್ಲ ಮಾರ್ರೆ. ಜನ ತನ್ನಿ ಹೋಗಿ ಒಂದು 2 ಲೋಡ್ ಜನ ತನ್ನಿ ಸಾಕು. ನಾನು ಬೇಗ ಮೌನ ಮಾಡ್ತೇನೆ. ಬೇಗ ಚಾನಲ್ ಮೌನ ಆಗಿ ಮತ್ತೆ ಕುತ್ಕೊಳ್ತೇನೆ. ಮತ್ತೆ ಲೈವ್ಸ್ ಬೇಡ, ಏನು ಕೂಡ ಬೇಡ. ನಾನು ವಿಡಿಯೋ ಹಾಕ್ತೇನೆ ಮತ್ತೆ. ಓಕೆ, ಕರಿತೀನಿ. ವೇಟ್ ನೋಡುವ ಎಷ್ಟು ಜನ ಬರ್ತಾರೆ ನೋಡುವ. ಈಗ ಸಂಗೀತನ ಲೆಕ್ಕದಲ್ಲಿ ನೋಡುವ. ಕರೀರಿ ಕರೀರಿ, ಜನ ಬೇಕೆ. ಎಷ್ಟು ಜನ ಇದ್ರು ಬೇಕು. ನೋಡುವ ಎಷ್ಟು ಜನ ಬರ್ತಾರೆ ಅಂತ. ಇದ್ದವರು ಕೂಡ ಹೋದ್ರ ಅಂತ ಅಲ್ವಾ? ಇದ್ದವರು ಕೂಡ ಹೋದ್ರ ಅಂತ. ಪಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ ಮನದಾಳದ. ಮೆಸೇಜ್ ಸ್ಟಾಪ್ ಆಯ್ತಂತ ಮಾರ್ರೆ. ಮೆಸೇಜಿಂದ ಆಗುದಿಲ್ಲ ಇದು ಸ್ಟಾಪ್.
ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಕಾಟವ, ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನು ಕೇಳುತ್ತಿವೆ, ನಿನ್ನಯ ನೆರಳ ಮೇಲೆ ನೂರು ಚಳಿ ಹೇಳುತ್ತಿವೆ, ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರಾಗಿವ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೆ, ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ, ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ, ಸೌಗಂಧದ ಸುಳಿಯಾಗಿ ನೀ ನನ್ನೆದೆಗೆ ಬೇಲಿ ಹಾಕಿದೆ, ನಾ ಕಾಣುವ ಕನಸಲ್ಲಿಯೇ ನೀನ್ಯಾಕೆ ಬೇಲಿ ಹಾರುವೆ. ನೋಡಿ ಜನ ಲೈಕ್ ಕೊಟ್ಟಿದೆ ಮನಶ್ರೀ, ಥ್ಯಾಂಕ್ ಯು ಮನಶ್ರೀ, ಥ್ಯಾಂಕ್ ಯು ಸೋ ಮಚ್. ಹೌದೌದು ಜನ ಬಂದ್ರಲ್ವಾ ಮಾರಾಯ, ಲೈಕ್ ನೋಡಿ ಅಂತ. ಹೌದು JNS ಕ್ರಿಯೇಟಿವ್ ಅವ್ರು ಬಂದರು. ಹಾಯ್ ಶಾರದಾ ಸಿಸ್, ವೆಲ್ಕಮ್. ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಗಲ್ ಬಂಗಾರಿ ಕಲಿತೇನೆ ಆಯ್ತಾ, ಕಲಿತಾ ಆಡ್ತೇನೆ ಮನಶ್ರೀ ಅವರೇ. ಬ್ಯಾಂಗಲ್ ಬಂಗಾರಿ ಕಲೀಲಿಲ್ಲ. ಶಾರದಾ ಸಿಸ್ ವೆಲ್ಕಮ್. ಊಟ ಆಯ್ತಾ ಶಾರದಾ ಸಿಸ್? ಮನಶ್ರೀ ಅವರೇ ಊಟ ಆಯ್ತಾ? ಮತ್ತೆ ಯಾರಿದ್ದಾರೆ ಇನ್ನೊಂದು ಸಂಗೀತದ ಊಟ ಆಯ್ತು ಕೇಳಿದೆ ಅಲ್ಲ. ಥ್ಯಾಂಕ್ ಯು ಮನಶ್ರೀ ಲೈಕ್ ಕೊಟ್ಟೋದಕ್ಕೆ. ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು JNS ಅವರೇ, ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಬೇಡ ಅಂದೆ ಕಳಿಸ್ತೇನೆ, ಇರಲಿ ಯಾಕೆ ನಾನು ಬೇಡ ಅಂತ ಹೇಳುದು, ಅದು ಮತ್ತೆ ತನ್ನಷ್ಟಕ್ಕೆ ಹೋಗ್ತದೆ ಬೇಡದಿದ್ರೆ. ನಾವು ಕಳಿಸ್ಬೇಕಂತಿಲ್ಲ, ಅದುಂಟಲ್ಲ ತನ್ನಷ್ಟಕ್ಕೆ ಬೇಡದಿದ್ರೆ ಹೋಗ್ತದೆ ಮತ್ತೆ. JNS ಅವ್ರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು JNS ಅವರೇ. ಮನಶ್ರೀ ಹೋದ್ರಾ? ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ, ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದಿದೆ, ವರ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ, ಈ ಮಂದಹಾಸ ಆಹನನು ಮೇಯ ಶ್ರಾವಣ ಮಾಸ, ಮಾತಾಡುವ ಮನಶ್ರೀ ನಗ್ತಾ ಇದ್ದಾರೆ. ಏನಾಯ್ತು ಮನಶ್ರೀ? ಶಾಂತನ ಹೈಡ್ ಮಾಡಬೇಕಿತ್ತು, ಯಾಕೆ ಹೈಡ್ ಮಾಡುದು? ಬಾಬಾ ಕಾಲ್. ಸಂಗೀತ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. JNS ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಶಾಂತ ಸಿಸ್ ಮ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಪಾಡಿ ನಾವು ಕಾಲ್ ಬರ್ತಾರೆ ಕೊರ್ರೆ ಪೋಯ ಮೊಬೈಲ್. ಶಾರದಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಾರದಾ ಸಿಸ್. ನಿದ್ರೆ ಬರ್ಪಣೆ ಶಾಂತ ಸಿಸ್ ನಿದ್ರೆ ಅರ್ಪಣ ಜೆಪ್ಪುಲೆ ಶಾಂತ ಸಿಸ್ ನಿದ್ರೆ ಬರ್ತಾನೆ ಜೆಪ್ಪುಲೆ ಬಕ್ಕ ಬಲೆ ಒಂಚ ಪುರ್ತಾಯಕ ಅಲ್ಲ ಏನೇನು ಸಂಗೀತಕ್ಕೆ ಏನೊಂದು ಉಳಿತೀರ ಗಾಲ್ಟೆ ಬಾಲ್ಬೆರೆ ಕಾಪುಡವು ಸೂಪರ್ ಅಂತ ಹೇಳ್ತಾ ಇದ್ದಾರೆ. JNS ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು JNS ಸರ್, ಥ್ಯಾಂಕ್ ಯು ಸೋ ಮಚ್. ಜನ ನೋಡಿ ನಂದೇ ಜನ, ಹೌದೌದು ನಿಮ್ಮದೇ ಜನ ಎಲ್ಲ. ನೀವು ಹೋಗಿ ಕರ್ಕೊಂಡು ಬಂದದಲ್ಲ ಜನನ್ನು. ಬನ್ನಿ ಜನರೇ ಬನ್ನಿ.
ಸಂಗೀತನ ಜನ ಎಲ್ಲಿದ್ರು ಬನ್ನಿ ಇಲ್ಲಿಗೆ, ವಂಡರ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಸಪೋರ್ಟಿಂಗ್ ಆಗಿದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಜಯನ ಸರ್, ಥ್ಯಾಂಕ್ ಯು ಸೋ ಮಚ್. ಶಾಂತ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸಂಗೀತ ಓದ್ಲಾ ಅಂತಲ್ಲ. ಅನಿಲ್ ಅವ್ರು ಬಂದರು. ಹಾಯ್ ಊಟ ಶಾಂತ ಸಿಸ್ ಹಾಗೂ ದುರ್ಗಾ ಸಿಸ್ ಇಬ್ಬರದು ಒಟ್ಟಿಗೆ ಕೇಳಿದ. ನಂದಾಗಿದೆ ಊಟ. ನಿದ್ರೆ ಇಜ್ಜಿ ಸಿಸ್ ಲೇಟ್ ಆತನೆ ಲಕ್ಕನಾಗ. ಹಾಂ ಯಾನೆಲ್ಲ ಮಧ್ಯಾಹ್ನ ಚೂರು ಜೆಪ್ಪು ಬರತ್ತೆ ಎಂಕ ನಿದ್ರೆ ಬರ್ತೆ ಜನಕ್ಕೆ ಹಾಕೊಂಡು ಬರ್ತೆ. ಎಕ್ಸಲೆಂಟ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಶಾಂತ ಸಿಸ್ ನೈಸ್ ಅಂತೇಳಿ ನಾನು ಹೇಳಿದರೆ ಹೋಗ್ತಾರೆ. ಹೇಳಬೇಕಾ? ಬೇಡ, ನೀನು ಹೇಳೋದು ಬೇಡ. ನೀನು ಯಾಕೆ ಹೇಳಬೇಕು? ಅವರು ನನ್ನ ಲೈವಿಗೆಲ್ಲ ಬಂದದ್ದು, ನಾನು ಹೇಳಬೇಕು. ನಾನು ಹೇಳೋದಿಲ್ಲ, ನೀನು ಕೂಡ ಹೇಳಬೇಡ ಆಯಿತಾ? ಜೆಎನ್ಎಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜೆಎನ್ಎಸ್ ಅವರು, ಥ್ಯಾಂಕ್ ಯು. ಶಾರದಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ನಿಮ್ದು ಅಂತ ಕೇಳ್ತಾ ಇದ್ದಾರೆ. ಅನಿಲ್ ಊಟ ಆಯ್ತಾ? ಅನಿಲ್ ಬ್ರೋ ಊಟ ಆಯ್ತಾ? ನಂದೇ ಜನ ಅದು ನಂಬಿಕೆ ಇಲ್ವಾ? ಅದುಂಟು ಮಾರೆ ನಂಬಿಕೆ, ನಿನ್ನದೇ ಜನ ಅದೆಲ್ಲ. ನಾನು ಹೇಳಿದೆ ನಾನು ನಿನ್ನ ಜನ ಅಲ್ಲ ಅಂತ. ನೀನು ಜನ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ನಾನು ಅದೇ ಕೇಳಿದೆ. ಬಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಕ್ಯಾರ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಜೆಎನ್ಎಸ್ ಅವರೇ ಬಾಯ್. ಮತ್ತೆ ಬರ್ತೇನೆ ಸಿಸ್. ಮೊನ್ನೆಯಿಂದ ಬರಲಿಲ್ಲ. ಬರ್ಸನೆ ಉಂಡೆ ಶಾಂತ ಸಿಸ್ ಮುಲ್ಪ ಬರ್ಸಿಜ್ಜಿಯೇ ಎಂಕ್ ಸಿಕ್ಕೇ ಹಾಕೊಂಡು. ಅಕ್ಕ ಊಟ ಇಲ್ಲ, ಇವಾಗ ಹೋಗಿ ಅಡಿಗೆ ಮಾಡಬೇಕು. ಒಬ್ಬ ಇನ್ನು ಯಾವಾಗ ಅನಿಲ್ ಅಡಿಗೆ ಮಾಡಿ ಊಟ ಮಾಡೋದು? ಯಾವಾಗ ಅನಿಲ್ ಅಡಿಗೆ ಮಾಡಿ ಊಟ ಮಾಡೋದು ಮಾರ್ರೆ? ಮನೆಯಲ್ಲಿ ಯಾರಿಲ್ವಾ? ಶಾಂತ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್. ನೀವು ಚೆನ್ನಾಗಿ ಮಾಡಿದ್ರೆ ಕೆಲವು ಮಾತಾಡಿದ್ರೆ ವಿಷಯನೇ ಕಟ್ತಾರೆ. ನೀವು ಚೆನ್ನಾಗಿ ಮಾತಾಡಿ ಕೆಲವು ಮಾತಾಡಿದ್ರೆ ವಿಷಯ ಎಂತದ ಸಂಗೀತ? ಹಾಗೆಲ್ಲ ಹೇಳ್ಬಾರ್ದು. ಮೂಲು ಬರ್ಸಿಜ್ಜಿ ಮೂಲು ಸಿಕ್ಕಿ ಹಾಕೊಂಡೆ ಮೂರು ಕುಮರಣಿ ರಜೆ ಕೊರಿಯರತ್ತೆ. ರಜೆ ಕೊರನೆ ನಿಜ ಬರ್ಸಿಲ್ಲ ಎಂಕ್ಲಿಗೆ ಚಳಿ ಸಿಸ್ಸು ಎಂಕ್ ಕೊಡ್ತಿಗೆ ಸಿಕ್ಕಿ ಹಾಕೊಂಡು ಮಾರ್ರೆ ಬಕ್ಕ ಅತ್ತದ ಮೂಲ ಸಿಕ್ಕಿನೇ ಉಂಡಿತ್ತೆ ಪಣ ಮುಗಾಲ್ ಹಾಕೊಂಡದೆ ಮುಗಾಲಿಪ್ಪಡಿಗೆ ಸಿಕ್ಕಿ ಜಾಸ್ತಿ ಹಾಕೊಂಡು. ಅನೀಶ್ ಅವ್ರು ಬಂದು ಉಲ್ಲಿ ಇದಾನೆ ಅಕ್ಕ ಶಾಪ್ನಲ್ಲಿ ಕಸ್ಟಮರ್ ಇದ್ರು ಅಕ್ಕ. ಹೌದಾ? ಓಕೆ ಅಡಿಗೆ ಮಾಡಿ ಈಗ ನೀನು ಹೋಗಿ ಅಡಿಗೆ ಮಾಡು, ಊಟ ಮಾಡಾಯ್ತಾ? ಅನಿಲ್ ಯಾರ ಹೆಸರು ಹೇಳಿ? ಯಾರು ಹೆಸರು ಹೇಳಿ? ಹೌದೌದು ಹೆಸರು ಹೇಳುದಿಲ್ಲ ಮಾರ್ರೆ. ಸೆಕೆ ಎಬ್ಬೋ ಅಂದಿಯೇ ದಾದ ಸೆಕೆ ಮಾರ್ರೆ. ಉಡುಪಿಲ್ಲ ಸೆಕೆನಾ? ಯಾನ್ ಎಂಕಲ್ಲ ಮುಲ್ಪನೆ ಸೆಕೆ ಅಂದೆಣ್ಣೆ ಅದು ಎಂಕ ಸೆಕೆ ಹಾಕೊಂಡು ನಾನು ಬರೀ ಶಾಂತ ಸಪೋರ್ಟಿಂಗಲ್ಲಿದ್ದಾರೆ. ಎಡ್ಡೆ ಬಂದಿದೆ ಅಂದಂದು ಎಡ್ಡೆ ಸೆಕೆಂಡ್ ಎಡ್ಡೆ. ಹೆಸರು ಬೇಡ, ಅರ್ಥ ಮಾಡಿಕೊಳ್ತಾರೆ ಅಂತೆ. ಹೆಸರು ಒಂದು ನನ್ನ ಹೆಸರನ್ನು ಇಟ್ಟಿದ್ದಾರಲ್ಲ ಎಲ್ಲರೂ ನನಗೆ ಬೈದು ಹೋಗ್ಲಿ ಅಂತ ಹೆಸರಿಟ್ಟಿದ್ದಾರೆ ಅಲ್ವಾ ಸಂಗೀತ? ನನ್ನ ಹೆಸರನ್ನೇ ಇಟ್ಟದಲ್ಲ ಮಗೆ ಎಂಚ ಉಳ್ಳಿ ಆಯಿತು ಶುರುಲೇರಿ ಇಲ್ಲ ರಜೆ ಪಾಡ್ಪದೆ ತೆಮ್ಮ ಉಂಡಂತೆ ಹಾಗೆ ತೆಮ್ಮ ಬತ್ತನ ಬೇಗ ಗುಣ ಆಪುಜಿ ಅಂದಿಯೇ ಪಡೆದ ಸೆಕೆ ಆಪುಜಿ ಎಬ್ಬ ಅನ್ನೊಂದು ಸೆಕೆ ಆಪುಜಿ ಬರ್ಸ ಬತ್ತನ ಬರ್ಸಲ ಆಪುಜಿ ಬಕದಾದ ನಿಕ್ಲೇಗು ಸೆಕೆಲ ಆಪುಜಿ ಬರ್ಸ ಮಿನಿ ಬತ್ತನ ಬೈಬೋ ಬರ್ಸನ ಆವನ್ ಪಾರು ಹೌದು, ಇಲ್ಲಿ ಪ್ರಪಂಚದಲ್ಲಿ ನಾನು ಒಬ್ಬಳೆ ಸಂಗೀತವ, ನೀನು ಇಟ್ಟದ್ದು ತಪ್ಪಲ್ವ ಅದು ಅಂದ ಐಕ್ಕ ರಜನಾ ನಂದಿ ರಜೆ ಮಲ್ಪದೆ ಪಣ ಡಾಕ್ಟರ್ ಪಂದಿರ ಇಂದಿನ ಕಡಪುರ ಚಿಂದು ಈನ ಪುದರ್ ದೀತೀನಿ ಸಿಸ್ ಅಂದಂದು ಎನ್ನ ಪುದರ್ ದೀತೀನಿ ಅವನ್ ಇಂಕ ಬಾರಿ ಉಂಡು ಸಂಗೀತದ ಒಂದು ಡೌಟ್ ಉಂಡು ಅವ ಎನ್ನ ಪುದರೇ ಅದು ಸಂಗೀತ ಊಟ ಏನು ಸ್ಪೆಷಲ್ ಇದೆ? ನನಗೆ ಅಡಿಗೆ ಮಾಡೋದು ಬೇಜಾರು. ನಾನು ಬರ್ತೀನಿ ಊಟಕ್ಕೆ, ಅದು ಮಾಡಲಿಲ್ಲ ಊಟ. ನೀನು ಅದರಲ್ಲಿ ಕೇಳುವೇಳವ ಅನಿಲ್, ಅದು ಊಟ ಮಾಡಲಿಲ್ಲ. ಇವತ್ತು ಲೈವ್ಗೆ ತಿರುಗುದು ಅದು ಸಂಗೀತ ಅದು ಅಡಿಗೆ ಮಾಡಲಿಲ್ಲ, ಅದು ಹೋಟೆಲಲ್ಲಿ ತಿಂದದಂತೆ.
ಸ್ಪೆಷಲ್ ದಾಲ್ ತಿಂದದಂತೆ ಹೋಟೆಲಲ್ಲಿ. ಅದು ಅಡಿಗೆ ಮಾಡಲಿಲ್ಲ, ನೀನು ಕೂಡ ಹೋಟೆಲಲ್ಲಿ ತಿಂದು ಹೋಗು, ಮತ್ತೆ ಸ್ವಲ್ಪ ಮಲಗು, ಮತ್ತೆ ಒಂದು ಅಂಗಡಿ ಓಪನ್ ಮಾಡಿ ಅಲ್ಲಿ ಕುತ್ಕೋ. ಉಡುಪಿಡಿ ಜೋರು ಸೆಕೆ ಆಪುಜಿ ಮಾರ್ರೆ, ದಾತಿ ಅನೀಶ್. ನಿಮ್ಮ ಹೆಸರು ಸಂಗೀತ ರಾಜೇಶ್ ಅಲ್ಲಲ್ಲ, ನನ್ನ ಹೆಸರು ಬೇರೆ ಇಡ್ತೇನೆ, ನಾನು ಬೇರೆ ಇಡ್ತೇನೆ. ಅದು ಇನ್ನು ನನ್ನ ಹೆಸರು ಚೇಂಜ್ ಮಾಡ್ತೇನೆ ನಾನು ಬೇರೆ. ಲೈಕ್ ಕೊಡ್ತೆ ಮಾರ್ರೆ. ಓಕೆ ಓಕೆ, ಥ್ಯಾಂಕ್ ಯು ಅನೀಶ್, ಥ್ಯಾಂಕ್ ಯು ಸೋ ಮಚ್. ಕಂಜೂಸವು ಅಂದಿಯೇ ಅವು ರವತ ಐಟಕ್ಕೆ ಎಣ್ಣಿಗೆ ಕೂಡ ಕಜಿಪುದಾದ ಮನಸ್ಸುಂಡ ಕಜಿಪುಂಡ ನಾನು ಕೇಳಿಗೆ ಐಟ ಅವು ಇನಿ ಪೂರ ಇದೆ ಕಡಿಂಚ ಲೈವ್ ಡೇ ಇತ್ತಂಡು ಓಲ್ ಅಟಿಲ್ ಮಲ್ಪುಡವು ಪೂರ ಇಟ್ಲ ಪರಂದ್ರೆ ಪುದರ್ ಚೇಂಜ್ ಅಂದ್ರೆ ನಾನು ಪುದರ್ ಚೇಂಜ್ ಆದ್ರಲ್ಲೇ ಎನ್ನ ಪುದರ್ ದೀತೀನಿ ಸಂಗೀತ ಬಂದು ಐಕ್ ನಾನು ಪುದರ್ ಚೇಂಜ್ ಮಾಡ್ಬಿಡ ಆಧಾರ್ ಕಾರ್ಡ್ ವೋಟರ್ ಐ ಡಿಡ್ ಬೊಕ್ಕ ಏತು ಪೂರ ಒಂದು ತುಲೆ ಐಟ್ ಪೂರ ಚೇಂಜ್ ಮಾಡ್ತು ಕೊಡ್ತೀನಿ ನಾನು ಪನ್ಪಿನಿ ಇಂಚೆ ಕಾರಣ ಕೊಡ್ತೀನಿ. ಯೂಟ್ಯೂಬಲ್ಲಿ ಒಬ್ಬರು ಬಂದಿದ್ದಾರೆ ನನ್ನ ಹೆಸರು ಇಟ್ಕೊಂಡು, ಅದಕ್ಕೆ ನನ್ನ ಹೆಸರು ಚೇಂಜ್ ಮಾಡಬೇಕು, ಮನವಿ ಪತ್ರ ಕೊಡ್ತೇನೆ ಚೇಂಜ್ ಮಾಡ್ತಾರೆ. ಪುದರ್ ಚೇಂಜ್ ಅಂದು ಗೋಪಾಲಗ್ ಬೇತೆ ಹೆಸರು ತಿಕ್ಕಜ್ಜಿ ಅಂದು ಗೋಪಾಲಗ್ ಬೇತೆ ಹೆಸರು ತಿಕ್ಕಜ್ಜಿ ಎನ್ನ ಪುದರ್ದಿ ಒಂದು ಬೈದು ನೈಕ್ ಗೋಪಾಲ ಗೋಪಾಲ ಶಾಂತ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಆ ಶಾಂತಕ್ಕರ ಶಾಂತ ಸಿಸಂದಿರ್ತೆ ಬರ್ಪಿನ ಮುಟ ಕಾತೀನಿ ಹಿರಿಯಪ್ಪ ಬರ್ಪಾರ ಐಕಿರಿ ಲಕ್ಕ ಇನ್ನು ಸಂಗೀತ ನಿನ್ನ ಹೆಸರು ಸಮೃದ್ಧಿ ಅಂತ ಇಟ್ಕೋ. ಹೌದೌದು, ಸಮೃದ್ಧಿ ಚಂದ ಉಂಟಾ, ಸಮೃದ್ಧಿ ಇಟ್ಕೋ ಆಯ್ತಾ. ನೀನು ನಿಮಗೆ ಯಾಕೆ ನಾನು ಹೇಳಲ್ಲ ಅಂತ ಹೇಳ್ತಾ ಇದ್ದೆ. ಹೇಳಲ್ಲ ಹೇಳಲ್ಲ ನಿಂಗಂತೂ ಹೇಳಲ್ಲ. ನಿಮ್ಮ ಮಗನ ಅದು. ಹೌದೌದು, ಅನಿಲ್ ಬ್ರೋ ಅಂತ ನಗ್ತಾ ಇದ್ದಾರೆ. ದಾಯೆ ನಿಕ್ಕು ದಾಯೆ ಬರೋದಿಲ್ಲೇರು. ಥ್ಯಾಂಕ್ಸ್ ಶಾಂತ ಬರೋದಿಲ್ಲೇರು. ನಿಮ್ಮ ಮಗನ ಅದು ಅಂತ ಕೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಇರ್ಪಣ್ಣೆ ಹೇಳಲ್ಲ ಹೆಂಗೊಂಜಿ ಅಪ್ಪ ಪದ್ಯನೇ ಬರ್ತದೆ ಶಾಂತಿಸಿ ಹೇಳಲ್ಲ ಅವು ಪದ್ಯ ಬರ್ಪಜ್ಜಿ ನಿಂಗಂತೂ ಹೇಳಲ್ಲ. ಅನೀಶ್ ಹಾಯ್ ಬನ್ನೋದಿಲ್ಲೇರು. ನಿಮ್ದು ಥ್ಯಾಂಕ್ಸ್ ಗೋಡೆಗೆ ಹಾಕಿ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ಹಾಕಿ ಅಂತ ಹೇಳ್ತಾ ಇದ್ದಾರೆ, ಗೋಡೆಗೆ ದಕ್ಕೊಡು. ಥ್ಯಾಂಕ್ಸ್ ಬೇಡಂತೆ ಸಂಗೀತ, ನಿಂದು ಥ್ಯಾಂಕ್ಸ್ ನೀನೇ ಇಟ್ಕೋಬೇಕಂತೆ, ಅದು ಬೇಡಂತೆ ನಿಂದು ಥ್ಯಾಂಕ್ಸ್. ಅವ್ರ ಹತ್ರ ಉಂಟದೆ ತುಂಬ ಥ್ಯಾಂಕ್ಸ್. ನಿನ್ನ ಗೋಡೆಗೆ ಹಾಕಿ ನಿನ್ನ ಥ್ಯಾಂಕ್ಸಿಗೆ ಅಲ್ವಾ ಸಂಗೀತ. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಶಾಂತಿಸ್. ಪೋಣಾದಿ ಗೋಡೆಗೆ ದಕ್ಕೆರೆ ಪೋಣ ಸಾಂಗ್ ಪಲ್ಲೆ ತುಕ ಓ ಸಾಂಗ್ಗೆ ಇಂಕ ನೆನೆ ಸಾಂಗ್ ಪಲ್ಲೆ ಮಣ್ಣಗೆ ಇಂಕ ನೆನೆ ಬರ್ಪು ಜೋಲ ಇಜಿನ ಪನ್ ಪ್ಯಾನ್ ಇಜಿನ ಪನೊಂದಿಪ್ಪೆ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ. ಗೋಡೆಗೆ ಕೈ ಆಗಿದೆ, ಅದು ಸರಿಯಾಗಿ ಬರೀರಿ, ಬರೆಯೋಕ್ಕೆ ಬರಲ್ವಾ, ದೊಡ್ಡ ದೊಡ್ಡ ಮಾತಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಎಲ್ಲೇ ಜೋಗಪ್ಪ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳ್ಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳ್ಳಮಾನೆ. ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ಹೃದಯವೇ ನಿನ್ನ ಹೆಸರಿಗೆ ಬರೆದೇನೆಂದ, ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನೆನ
ಯಾರಿಗೆ ಬರೆದೆ ನನ್ನಿನ ನಾನು ಹೇಗೆ ಬರ್ತೀನಿ ನಿಮ್ಗೆ ಯಾಕೆ ಶಾನ್ಸಿ ಸೂಪರ್ ಅಂತ ಹೇಳ್ತಾ ಇದ್ರೆ ಚೆಲ್ಲಿದರು ಅಲ್ಲ ಚೆಲ್ಲಿದರೋ ಹೌದು ಅದು ಹೇಳಿ ಚೆಲ್ಲಿದರೋ ಮಲ್ಲಿಗೆಯ ಅದೇ ಹೇಳಿದ್ದು ಲಕ್ಷರ ಯಾಕೆ ಬೇಜಾರ್ನಲ್ಲಿದ್ದೀರಾ ಲಕ್ಷ ಅದು ಸರ ಅಲ್ಲ ಅದು ಲಕ್ಷ ಉಂಟಲ್ಲ ಅವನಿಗೀಗ ಶಾಲೆಗೆ ಹೋಗ್ಲಿಲ್ಲಲ್ಲ ಬೆಳಿಗ್ಗೆ ಹೇಳಿದ ನಾನು ಶಾಲೆಗೆ ಹೋಗ್ತೇನೆ ಅಂತ ನಾನು ಕಳಿಸ್ಲಿಲ್ಲ ಕೆಮ್ಮುಂಟಲ್ಲ ಅದಕ್ಕೆ ಕಳಿಸ್ಲಿಲ್ಲ ಅದಕ್ಕೆ ಈಗ ಎಂತ ಮಾಡ್ಬೇಕು ಗೊತ್ತಾ ಅವನಿಗೆ ಸೈಕಲಲ್ಲಿ ಆಡ್ಬೇಕಂತೆ ಅದಕ್ಕೆ ನಾನು ಹೇಳಿದೆ ಬೇಡ ಅಂತ ಈಗ ಆಡುದು ಮರ್ಲೇಕ್ ಚೂರು ವಾಯ್ಸ್ ಇಜ್ಜಿ ಅಂದಿ ವಾಯ್ಸ್ ಇಜ್ಜಿ ವಾಯ್ಸ್ ಪೋತುಂಡು ಅವು ಪರಾತ್ ಪದ್ಯತೆ ಅಂಚ ಪರಾತ್ ಪದ್ಯಗ ಒಂತೆ ವಾಯ್ಸ್ ಕಮ್ಮಿ ಕೊಡ್ತೀನಿ ನಾನು ಪರತ್ ಪದ್ಯ ಶೋಕ್ ಉಂಡು ಆಡ ಪರತ್ ಪದ್ಯ ವಾಯ್ಸ್ ಇಜ್ಜಿ ಎಸ್ ಎಡ್ಡೆ ಪದ್ಯ ಅಂದಂದು ಎಡ್ಡೆ ಪದ್ಯ ಮಸ್ತ್ ಎಡ್ಡೆ ಪದ್ಯ ಈರೋರ ಪಲ್ನೆ ಈರ ಲೈವಿಗೆ ಬರ್ಪ್ಯಾನ್ ಈರೋರ ಪಲ್ನೆ ಅನ್ನನ್ನಪ್ಪ ಅತ್ತೆಯೇ ಅಪ್ಪಾತಿ ತೇನ ಅಪ್ಪಾತಿತು ಅಪ್ಪಾತಿ ಕುಕ್ಕು ಅಪ್ಪ ಅತ್ತೆಯೇ ಅಷ್ಟು ಚೆನ್ನಾಗಿಲ್ಲ ನಿಮ್ಮ ಹಾಡು ಥ್ಯಾಂಕ್ ಯು ಸಂಗೀತ ನೀವು ಒಬ್ಬರೇ ಬಾಕಿ ಇದ್ದದ್ದು ಅದು ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಯಿತು ನಿಮ್ಮದು ಥ್ಯಾಂಕ್ ಯು ಸೋ ಮಚ್ ಅನೀಶ್ ಬಾಯ್ ಬಾಯ್ പിന്നു കൊറക്കയെ പിന്നു ദാതുണ്ട് ഇവര് പിന്നുതായിയെ പിന്നു കൊറിവേടിക്ക് അനീഷ് പോപ്പിന് മാറ പിന്നു ಪಾಡಿಯರೆ ಚಾನ್ಸಸ್ ಹೋಗಿ ನೀವು ಚೆನ್ನಾಗಿದೆ ವಾಯ್ಸ್ ಅವರದ್ದು ಥ್ಯಾಂಕ್ ಯು ಶಾಂತ ನಾನು ನಿಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಂಗೀತ ಆವು ಪರೊಂದಲ್ಲೇರು ಯಾರು ಕರೀಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಅಂತೆ ಮತ್ತೆ ಹೋಗು ಅಂತೀಯಾ ಅಂತ ಹೇಳ್ತಾ ಇದ್ದಾರೆ ಯಾರು ಹೋಗ್ಬೇಡಿ ಎಲ್ಲ ಇರಿ ಆಯ್ತಾ ನಾನು ಲೈವ್ ಎಂಡ್ ತನಕ ಇರಿ ಮತ್ತೆ ಬೇಕಾದ್ರೆ ಹೋಗಿ ಮತ್ತೆ ನಾಳೆ ಪುನಃ ಬರಬೇಕು ಲೈವ್ಗೆ ಪಿನ್ ಕೊರರೆ ಯಾನು ಉಪ್ಪುವೆ ಪಿನ್ನು ಕೊಂಡು ಉಪ್ಪರ ಪಿನ್ನು ಕೊಡ್ತೆ ತುಪ್ಪೆ ಏತ್ ಪೊಡ್ತು ಉಪ್ಪರಂದ ಅನೀಶ್ ಪಿನ್ನಿತ್ತೆ ಕೊಡ್ತೆ ಪಿನ್ನು ತುಂಡಾಯಿನಿ ಬಿಟ್ಟು ಉಪ್ಪು ಕೊಡಿರು ಈಗಿನ ಪಕ್ಕ ಸಂಗೀತಕ್ಕೆ ಪಿನ್ನು ಕೊರ್ಪೆ ಅನಿತ್ತೆ ಇರ್ಪಡ ಸಂಗೀತ ಪಿನ್ನು ನೇಲ್ಪವೆ ಇದು ಆಯ್ಕೆ ಸಂಗೀತಕ್ಕಿಂತ ಮೂಜಿ ನಂಬರ್ ತಿಕ್ಕದನು ನಾನು ಒಂಜಿ ನಂಬರ್ ತಿಕ್ಕಡೋದು ಕಿರೀಟ ಬುಡ್ದು ಬಿಲ್ಕುಲ್ ಪೋಪು ಜೈಕ್ ಅವು ಏತ್ ಲೇಟ್ ಬತ್ತಲ್ಲ ಕಿರೀಟ ಐಕ್ಕೆ ತಿಕ್ಕು ನಾವು ದಾದೊಂದು ಹೆಂಗೆ ಗೊತ್ತಜ್ಜಿ ದಾದ ಉಂಡರೆ ಉನಿಯೇ ಮನಸಾಂಡಿ ಇರ್ನಾಂಡೆ ಅನೀಶ್ ಎಂಕ ಒಂದು ಕೋದ ಕಜಿತಿತ್ತನು ಲೈವ್ ಬಿಟ್ಟು ಹೋಗಿ ನೀವು ಅಂತ ಹೇಳ್ತಾ ಇದ್ದಾರೆ ಇಜ್ಜಿ ಯಾನು ಉಲ್ಲೇ ಪನೊಂದಲ್ಲೇರು ಓಕೆ ತೂಕ ಏತು ಪೊಡ್ತುಲ್ಲಾರ ತೂಕ ಇಜ್ಜಿನ ಸಂಗೀತ ರೆಡೀ ಉಲ್ಲಲ್ ಪಿನ್ನುಡು ನೇಲರೆ ಉಗ್ಗ ಆ್ಯಂಡ್ ಮೀನಾ ಓಕೆ ಕುಂದಾಪುರದ ಮೀನಮ್ಮ ಸೂಪರ್ ಟೇಸ್ಟ್ ಅಮ್ಮ ಮನುಷ್ಯ ಪದ್ಯ ಪೂರ ಬರ್ಪುಜ್ ಮಾರ್ರೆ ದುರ್ಗಸಿಸ್ ಸಂಗೀತ ಅಂತ ಕರಿಬೇಡಿ ಸಮೃದ್ಧಿ ಅಂತ ಕರೀರಿ ದುರ್ಗಸಿಸ್ ಅದು ಸ್ವಲ್ಪ ಕಷ್ಟ ಆಗ್ತದೆ ಕಾಣ್ಬೇಕಾ ಸಮೃದ್ಧಿ ಅಂತ ಕರಿವ ನೋಡು ನಾನು ಟಾಪ್ ಮೆಸೇಂಜರ್ ಶಾಂತ ತರ 2 ಮೆಸೇಜ್ ಹಾಕಿ ಬೇರೆ ಲೈವ್ಗೆ ಜಂಪ್ ಆಗಲ್ಲ ಶಾಂತ ಸಿಸ್ ಕೂಡ ಜಂಪ್ ಆಗೋದಿಲ್ಲ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಶಾಂತ ಸಿಸ್ ಗೊಡ್ಡ ಸಪೋರ್ಟರ್ ಗೊತ್ತಾಯ್ತಾ ಈರ್ನ ಪದ್ಯ ಟ್ರೈ ಮಲ್ಪಿಯಾವೆ ದಾಯಿ ಪದ್ಯ ಬರ್ಪುಜಿ ಅನೀಶ್ ಒಂಜಿ 2 ಲೈನ್ ಬರ್ಪುಣ ಆತೆ ಅವೆ 2 ಲೈನ್ ಬರ್ಪುಣ ಎಂಚ ಪನ್ಪಿನಿ ಪಲ್ನೆ 2 ಲೈನೇ ಬರ್ಪಿನಿ ಒಂಚೂರು ಭಜನೆ ಪುರಾಣ ಒಂಚೂರು ಬರ್ಪುಣ ಅಂತೆ ಕೌಲ ಬರ್ಪುಜಾತ್ ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನಾಗಲಿ ಅವೇ ಯಾವು ಪನ್ನಿ ಅವು ಅಂಚೆ ಯಾವ ಪಂಡ ಎಂಕ್ ಒಂದು ಮಲ್ಪರ ಅಬ್ಜಿದಾಯ ಪಣ ಎಂಕ್ ಪದ್ಯ ಬಾಯ್ಡ್ ಬಣ್ಣಗೆ ಏನು ಪನ್ಪೇನೆ ಯಾವ ಪಂಡ ಕೇಂದ್ರ ಪಂಡದ ಹೋಗ್ತೇನೆ ಎಂಕ್ ರಂಜಿ ಪದ್ಯ ಬರ್ಪು ಸಡನ್ ಯಾನ್ ಪಂದು ಪೋಪೆ ಅಭ್ಯಾಸ ಆತನ ಏರಿ ಯಾವ ಪಂಡಲೆ ಯಾನ್ ಐತ ವಿಷಯ ಯಾನ್ ಕೇನಿಜಿ ಯಾನ್ ಪದ್ಯ ಪನ್ಪಿನಿ ನನ್ನ ಫೇವ್ರೆಟ್ ಸಾಂಗು ಅವು ಎಂಕ ಅವತ್ತೆ ಕುಣಿದಾಡುವಾರೆ ನನ್ನಲ್ಲಿ
ಒಲವನ್ನು ಚೆಲ್ಲಿ ಜೀವದಾಣೆ ಜನ್ಮದಾಣೆ ನನ್ನ ಪ್ರೀತಿ ನಿನಗೆ ತಾನೇ ಇರಲಾರೆ ಒಲವೇ ಎಂದಿಗೂ ನಾನಿನ್ನಾಗನೇ ಕುಣಿದಾಡುವಾಸೆ ನಿನ್ನಲಿ ಒಲವನ್ನು ಚೆಲ್ಲಿ ಜೀವದಾಣೆ ಜನ್ಮದಾಣೆ ನನ್ನ ಪ್ರೀತಿ ನಿನಗೆ ತಾನೇ ನೀ ನನಗೊಲಿದ ಕ್ಷಣದಿಂದ. ಸಂಗೀತ ಕಿರೀಟದ ಅರ್ಥ ಗೊತ್ತಾ ನಿಮಗೆ? ನಿಮ್ಮ ಟೋಟಲ್ ಲೈಫ್ನಲ್ಲಿ ಶಾಂತನಿಗಿಂತ ನನ್ನದೇ ಮೆಸೇಜ್ ಜಾಸ್ತಿ. ಹೌದಾ? ನಾನು ಲೆಕ್ಕ ಮಾಡಿಕ್ಕೆ ಹೋಗ್ಲಿಲ್ವಾ ಸಂಗೀತ? ಇಲ್ಲ ಸಮೃದ್ಧಿ, ನಾನು ಲೆಕ್ಕ ಮಾಡಿಕ್ಕೆ ಹೋಗ್ಲಿಲ್ಲ ಸಮೃದ್ಧಿ. ಇಲ್ಲಾಂದ್ರೆ ಸಮ್ಮಿ ಅಂತ ಕರೆಯಿರಿ ದುರ್ಗ ಸಿಸ್. ಹೌದೌದು, ಸಮೃದ್ಧಿ ಅಂತ ಕರೆಯುವ ಎಡ್ಡೆ ಪದ್ಯ ನಾಳೆ ಎಡ್ಡೆ ಪದ್ಯ ಎಂಕ್ ಸರಿ ಪಡ ಶ್ರುತಿ ಉಪುರ ಬರ್ಸಾರಿ ಬರ್ಪುಜಿ ಅನೀಶ್ ಅಂಚಾಪಿನ್ ಪದ್ಯ ಶೋಕುಂಡು. ಪದ್ಯ ಎಂಕ್ಲೆ ಇಷ್ಟನೇ. ಅವು ಕುನಲ್ ಗಾಂಜಾವಾಲ ಶ್ರೇಯ ಘೋಷಾಲ್ ಪಂತಿನ ಪದ್ಯ ಪಕ್ಕ ಸ್ಟೀಫನ್ ಮುಜ್ಜನ ಪಂತಿನ ಪದ್ಯವು. ಹಾಗಾಗಿ ನನಗೆ ಕಿರೀಟ ಸಿಗೋದು. ಹೌದೌದು, ಮೂಜಿ ಜನ ಪಂತಿನ ಪದ್ಯವು. ಮೂಜಿ ಜನ ವಾಯ್ಸ್ ಉಂಡವು ಪದ್ಯಡು. ಇದ್ದರೆ ನಿನ್ನ ಜೊತೆ ಅಂದರೆ ನಿನ್ನ ಜೊತೆ ಪ್ರೀತಿ ಮೇಲಾಣೆ ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಒಂದು ಪದ್ಯ ಏರ್ ಪಂದಿನ ಪಲ್ಲೆ ಅನೀಶ್, ಒಂದು ಪದ್ಯ ಏರ್ ಪಂದಿನ ಬಲ್ಲೆ. ನೀನು ಬಂದ ಮೇಲೆ ತಾನೆ ಎಷ್ಟು ಚಂದ ಈ ಬಾಳು, ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಒಂದು ಮೆಸೇಜ್ ಪೂರ ಒಂತುನ ಮಾರಾಯ. ನಂದಿತ ಸೋನು ನಿಗಮ್. ಸರಿ ಸರಿ. ನಡೆದರೆ ನಿನ್ನ ಜೊತೆ ನಡೆದರೆ ನಿನ್ನ ಜೊತೆ ಪ್ರೀತಿ ಸೋರ ಚೋಳಿಗೆ ನೀರಬೇಕು ಕಂಗಳು ಎಂದೆಂದು. ಮುಂದೆನ್ನ ಫೇವ್ರೆಟ್ ಪದ್ಯ ಕಂಗಳು ಎಂದೆಂದು ಕಾಣದ ಹೊಸದೊಂದು. ಅವು ಇದ್ದರೂ ನಿನ್ನ ಜೊತೆ ಹೋದರೂ ನಿನ್ನ ಜೊತೆ ನೀನೇ ನಾನು ನಾನೇ ನೀನು ಪ್ರೀತಿ ನಾಣೆ ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಡ್ಯೂಯೆಟ್ ಪನ್ಕ ಇಲ್ಲ ಯಾನ. ಓಕೆ ಪನ್ಕ ಇರು ವಾಯ್ಸ್ ಕೊಡೋಣ. ಇನ್ನು ವಾಯ್ಸ್ ಬರ್ಪುಜತೆ ಇಂಕ ಪನ್ಕ ವರ ಅದೇ ಪನ್ಕ ಖಂಡಿತ ಪನ್ಕ ಕಲ್ಪೊಡತೆ ಫಸ್ಟ್ ಪದ್ಯ ಮಲ್ಲೊಂಡು ಕಲ್ಪೇನೆ ಕಷ್ಟ ಉಂಡು. ಪದ್ಯ ಮಲ್ಲೊಂಡು ಪದ್ಯ ಮಾತ್ರ ಭಾರಿ ಶೋಕದ ಪದ್ಯ ಗೊತ್ತಾಂಡೆ. ಹೊರಕೇನು ಕುಡೋರಕೇನು ಗಂಧ ಹಂಚಿದ ಪದ್ಯ ಆಯ್ಗದ ಅದಗೆ ಎರಿಗಿ ಅನಿಶ್ಗ ಆಯ್ಗ ಪದ್ಯಗೆ ಪಕ್ಕ ಸಂಗೀತ ಓಲ ಗೊತ್ತಿಜ್ಜಿ ಸಂಗೀತ ಪೋಂಡಿ ಕಿರೀಟ ಬತ್ತೊಂದು ಪೋಂಡು ವಾಯ್ಸ್ ಕೊರ್ಕಯ್ಯೆ ಕೊರ್ಕ ವಾಯ್ಸ್ ಕೊರ್ಕ ಅವು ಪೋಂಡಿಯೇ ಸಂಗೀತ ಪೋಂಡು. ಸಮೃದ್ಧಿ ಪನ್ಕನ ನಾವೇನು ಸಂಗೀತ ಬರ್ಚವು. ರವಿ ಅವರು ಬಂದ. ಹಾಯ್ ರವಿ ಅವರೇ ವೆಲ್ಕಮ್. ಊಟ ಆಯ್ತಾ ರವಿ ಅವರೇ? ಜಂಪ್ ಆಗಿಲ್ಲ, ನಾನು ಫುಲ್ ಆನ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಅಲ್ಲೇ ಇವತ್ತಿರಿ ಕೂಡ ರವಿ ಅವರು. ಹಾಯ್ ರವಿ ಅವರೇ, ಊಟ ಆಯ್ತಾ ನಿಮ್ದು? ಊಟ ಆಯ್ತಾ ಮಾರ್ರೆ? ಆಯ್ತು ರವಿ ಅವರೇ, ನಂದಾಯ್ತು. ನಿಮ್ದು ಊಟ ಆಯ್ತಾ? ಎಂತ ಸ್ಪೆಷಲ್ ಊಟಕ್ಕೆ? ನಂದು ಚಿಕನ್ ಇವತ್ತು. ಚಿಕನ್ ಮತ್ತೆ ಫಿಶ್ ಕರಿ. ನಮ್ಮದು ಊಟ ಮಾರ್ರೆ, ನಮ್ಮದು ಊಟ ಮಾರ್ರೆ. ಆಯ್ತಾ ನಿಮ್ಮದು ಊಟ ನಮ್ಮದು ಊಟ ಎಲ್ಲ ಆಗಿರ್ಬೇಕು ಈ ಟೈಮಲ್ಲಿ ಅಲ್ವಾ ರವಿ ಅವರೇ? ನಾನು ಸ್ಪೆಷಲ್ ಮಾರ್ರೆ. ಏನು ಸ್ಪೆಷಲ್ ಮಾರ್ರೆ? ನನಗೆ ಚಿಕನ್ ಸುಕ್ಕ ಮತ್ತೆ ಇದು
ಫಿಶ್ ಕರಿ. ಇನ್ನು ಸಂಜೆಗೆ ಅದು ನಾನು ಮಧ್ಯಾಹ್ನ ನಾನು ಅಡಿಗೆ ಮಾಡಲಿಲ್ಲ, ಅಮ್ಮನ ಮನೆಯಲ್ಲಿ ಹೋದದ್ದು. ಈಗ ಇನ್ನು ಸಂಜೆಗೆ ಮಾಡಬೇಕು, ಫಿಶ್ ಫ್ರೈ ಮಾಡಬೇಕು ಮತ್ತು ದಾಲ್ ರೈಸ್. ಸಾಂಗ್ ಸೂಪರ್ ಪನೊಂದುಲ್ಲೆರ್ ಅಂದಿ ಅರ್ಧ ಅರ್ಧ ಪನ್ಪಿ ನಾನು ಬೊಕ್ಕದ ಆಲೆಜ್ ಅನೀಶ್ ಪನೋಡಿ ಇರ್ದಾದಂದು ಸಂಗೀತ ಶಾಂತ ಅಂತ ಕರಿತಾ ಇದ್ದಾರೆ. ಮತ್ತೆ ಏನು ಮಾರ್ರೆ ನಾವು ತಿನ್ನಲ್ಲ ಮಾರ್ರೆ. ಹೌದು, ನೀವು ಯಾಕೆ ತಿನ್ನೋದಿಲ್ಲ ಮಾರ್ರೆ? ನೀವು ಫುಲ್ ವೆಜಿಟೇರಿಯನಾ? ನಾವು ನೋಡಿ ನಾನ್ ವೆಜಿಟೇರಿಯನ್ ಎಲ್ಲ ನಾವು ಎರಡು ಕೂಡ ತಿಂತೇವೆ ನಾವು. ನೀವು ಫುಲ್ಲು ವೆಜ್ಜೆಯಾ? ನಿಮಗೆ ಸ್ವಲ್ಪ ಖರ್ಚು ಕಡಿಮೆ ಮಾರ್ರೆ, ವೆಜ್ಜಿಗೆ ಕಡಿಮೆ ಅಲ್ಲ ಖರ್ಚು, ನಾನ್ ವೆಜ್ನವರಿಗೆ ಜಾಸ್ತಿ ಖರ್ಚು. ಹೌದು ಮಾರ್ರೆ, ಹೌದಾ ಮಾರ್ರೆ, ಹೌದೌದು. JCB ಅವರೇ, ಹೌದು ಹೌದು. ಒಂದು ಸಲ ಆದರೂ ನಿಮ್ಮನ್ನು JCB ಅಂತ ಕರಿಬೇಕು, ಇಲ್ಲದಿದ್ದರೆ ಸರಿಯಾಗೋದಿಲ್ಲ ಅದು. ನಿಮ್ಗೆಂತ ಸ್ಪೆಷಲ್ ಊಟಕ್ಕೆ? ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲ್ಲಿ. JCB ಅಲ್ಲ ಮಾರ್ರೆ, ಹೌದೌದು JCB ಅಲ್ಲ. ಆದ್ರೆ ಒಂದು ಸಲ ಆದ್ರೆ JCB ಅಂತ ಕರಿಬೇಕು ಅಲ್ವಾ ರವಿ ಅವರೇ? ನೀವು ಬರುವಾಗ ನೆನಪಿಗೆ ಬರುವುದೇ JCB. ಫಸ್ಟ್ಗೆ ರವಿ ಅವರು ಬಂದ್ರೆ ಫಸ್ಟಿಗೆ ನನಗೆ ನನ್ನ ಬಾಯಲ್ಲಿ ಫಸ್ಟಿಗೆ ಬರೋ JCB ಅಂತ. ಆದ್ರೂ ಮತ್ತೆ ಕೂಡ ರವಿ ಅಂತ ಕರೆಯುವುದು, ಅದನ್ನು ಅಲ್ಲಿಯೇ ತಡೆದಿಡಿದು ನಿಮ್ಗೆ ಬೇಜಾರಾಗಬಾರ್ದಲ್ಲ ಹಾಗೆ. ಮುದ್ದೆ ಸಾಂಬಾರ್, ರೈಸ್ ಸಾಂಬಾರ್. ಅದೆಂತ ಕ್ಯಾಕ್ಫುಲೆ? ಅದೆಂತ ಸಾಂಬಾರ್ ಕ್ಯಾಕ್ಫುಲ್? ಮುದ್ದೆ ಸಾಂಬಾರ್, ರೈಸ್ ಸಾಂಬಾರ್. ನೀ ಚಂದಾನೇ, ನಿನ್ನಾಸೆ ಚಂದಾನೇ, ನೀ ನನ್ನಲ್ಲಿ ಎಂದೆಂದು ಚಂದಾನೇ. ಚಂದ್ರಮಗೋ ನಿನ್ನಂದ ಚಂದಾನೇ, ಮೋರ್ಗರೆವಾ ನಿನ್ ಪ್ರೀತಿ ಚಂದಾನೇ, ನೀ ನಿಂತರೆ ಈ ಬಾಳೆ ಚಂದಾನೇ. ಬೇಜಾರಿಲ್ಲ ಮಾರ್ರೆ, ಬನ್ನಿ ನಮ್ಮ ಮನೆಗೆ ಊಟ ಮಾಡಿ ಮುದ್ದೆ ಸಾಂಬಾರ್. ನಾನು ಮುದ್ದೆ ಸಾಂಬಾರ್ ಇಲ್ಲಿವರೆಗೂ ತಿನ್ನಲೇ ಇಲ್ಲವಾ ರವಿಯವರೇ? ಮತ್ತೆ ನಮಗೆ ಆಗಿ ಬರ್ಬೋದು ಅದು. ನಾನು ಇದೇ ತನಕ ಟೇಸ್ಟ್ ಕೂಡ ನೋಡಲಿಲ್ಲ ಮುದ್ದೆ ಸಾಂಬಾರ್ದು. ಬೆಂಗಾಳಿ ಸಾಂಗ್ ಹಾಡು ಮಾರ್ರೆ, ಅದು ಗೊತ್ತಿಲ್ಲವಾ? ಅದು ನಾನು ಕಲಿತೇನೆ ಆಯ್ತು. ಎಲ್ಲರೂ ಅದುವೇ ಕೇಳುದು, ಸಂಪತ್ತು ಕೂಡ ಅದುವೇ ಕೇಳುದು, ಮತ್ತೆ ಮನಸ್ಸು ಕೂಡ ಅದುವೇ ಕೇಳುದು, ಬ್ಯಾಂಗಲ್ ಬಂಗಾರಿ. ನನಗೆ ಅದು ಗೊತ್ತಿಲ್ಲ, ಅದು ಬರೆದಿಡ್ಬೇಕು. ಕಂಗ್ರ್ಯಾಚುಲೇಷನ್ ಜಾನು, ಈ ಹೃದಯಕ್ಕೆ ನೀನೆ ಕ್ವೀನ್ ಎಂಥದ್ದು ಬರ್ತದೆ, ಬರೋದಿಲ್ಲ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಅದಷ್ಟೇ ಬರೋದು. ನಾನು ನೋಡ್ತೇನೆ, ಅದು ರಿಲಿಕ್ಸ್ ನೋಡ್ತೇನೆ, ಮತ್ತೆ ಬಾಯ್ಪಾಠ ಮಾಡಬೇಕು. ನಮ್ಮ ವಿಡಿಯೋ ನೋಡಿದೆ ಮಾರೆ, ಸೂಪರ್ ಸೂಪರ್, ಥ್ಯಾಂಕ್ ಯು ನೋಡಿದ್ರಲ್ಲ, ಸಪೋರ್ಟ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಆಯಿತಾ? ವಿಡಿಯೋ ನೋಡಿದರೆ ಕಮೆಂಟ್ ಮಾಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆಯಿತಾ? ಶಾಂತದಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಶಾಂತದಿಸ್, ಥ್ಯಾಂಕ್ ಯು. ಸಾಂಗ್ ಬೇಡ ಅಯ್ಯೋ ದೇವ, ಕಲಿಬೇಕಲ್ಲ, ಕಲಿತು ಹಾಡಬೇಕು, ಅದೇ ಕಷ್ಟ ಆಗುದು ಮಾರೆ. ಹೊಸ ಸಾಂಗ್ ಅಲ್ಲ. ರವಿ ಅವರು ನಗ್ತಾ ಇದ್ದಾರೆ. ಹೌದು, ವಿಡಿಯೋ ನೋಡುವಾಗ ಫುಲ್ ವಿಡಿಯೋ ನೋಡಿ, ಲಾಂಗ್ ವಿಡಿಯೋ ನೋಡಿ, ಶಾರ್ಟ್ ವಿಡಿಯೋ ಕೂಡ ನೋಡಿ, ಲಾಂಗ್ ವಿಡಿಯೋ ಕೂಡ ನೋಡಿ ಆಯ್ತಾ? ನೀವು ನೋಡಿದ್ರೆ ಕೇಕೆ ಹೋಗ್ಬಹುದು, ಇಲ್ಲದಿದ್ರೆ ಹೋಗುದಿಲ್ಲ ಮಾರ್ರೆ. ಬಾವ ಎಲ್ಲಿ ಮಾರ್ರೆ? ಬಾವ ಮಲಗಿದ್ದಾರೆ, ನೈಟ್ ಡ್ಯೂಟಿ ಬಾವಗೆ ನೈಟ್ ಡ್ಯೂಟಿ. ಅನೀಶ್ ಪೋಯರ, ಅನೀಶ್ ಪಿನ್ನು ಪಾಡ್ದಕ್ಕೆ ಅನೀಶ್ ಪೋಪಿನ್ ಸೀದಾ. ಅವಳಲ್ಲಿ ಅವನಿಲ್ಲಿ ಮಾತಿಲ್ಲ, ಕಥೆಯಿಲ್ಲ,
ಎದುರೆದುರು ಬಂದಾಗ ಎದುರೆದುರು ನಿಂತಾಗ ಅಲ್ಲೇ ಆರಂಭ ಪ್ರೇಮ ಅವಳಲ್ಲಿ ಅವನಿಲ್ಲಿ. ಓ ಹೌದಾ ಮಾರ್ರೆ ಅಂತ ಹೇಳ್ತಾ ಇದ್ರಿ. ಹೌದೌದು, ದುರ್ಗಾಸಿಸ್ ವನಸಾಂಡೆ ಕೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ವನಸಾಗಿದೆಯಾ ಶ್ರೀಧರ್ ಬ್ರೋ? ವನಸಾಂಡಿ ನಿಮ್ದಾಯ್ತಾ? ಹೌದೌದು, ಭಾವ ಎಲ್ಲಿ ನಾನು ಅಲ್ಲೇ. ಹೌದೌದು, ಅದು ಸರಿ. ಭಾವ ಎಲ್ಲಿರ್ತಾರೆ ನಾನು ಅಲ್ಲಿಯೇ, ಅದು ಕರೆಕ್ಟ್. ವನಸಾಡಿ ಉಲ್ಲೇ ಮನದಲ್ಲಿ. ಓಕೆ ಶಾಂತಿ ಸಿಸ್, ಓಕೆ ಆಯ್ತು ದುರ್ಗಾ ಸಿಸ್. ಇವಾಗ ಎಂತ ಸ್ಪೆಷಲ್ ಶ್ರೀಧರ್ ಬ್ರೋ? ಎಂತ ತಿಂದ್ರಿ ನೀವು ಸ್ಪೆಷಲ್? ಹೌದೌದು, ಭಾವ ಅಲ್ಲಿ ನಾನಿಲ್ಲಿ, ಅವರು ಎಲ್ಲಿರ್ತಾರೋ ಅಲ್ಲಿ ನಾನು ಅಲ್ವಾ? ಕುಲಾಲ್ ಸಿಸ್ ಬರ್ತೀರಾ? ಹಾಯ್ ಸಿಸ್, ವೆಲ್ಕಮ್. ಕುಲಾಲ್ ಸಿಸ್ ವನಸ್ ಮಲ್ತಾರೆ ದಾದೆ ಕಜಿಪು ವನಸ್ಗ ಬಿರಿಯಾನಿ, ಆನ್ಲೈನ್ ಫುಡ್, ಮಶ್ರೂಮ್ ಬಿರಿಯಾನಿಯ. ಮಶ್ರೂಮ್ ಅಂದರೆ ಇಷ್ಟವಾ? ನನಗೇನು ಗೊತ್ತಿಲ್ಲ. ಮಶ್ರೂಮ್ ಅಂದರೆ ನನಗೆ ಒಳ್ಳೆಯದೇ ಆಗೋದಿಲ್ಲ. ಪನ್ನೀರ್ ಆದರೂ ತಿಂತೇನೆ, ಮಶ್ರೂಮ್ ಅಷ್ಟು ಆಗೋದಿಲ್ಲ ನನಗೆ. ಪಾಪು ಎಲ್ಲಿ? ಪಾಪ ಒಳಗೆ ಇದ್ದಾನೆ. ಅವನಿಗೆ ಜ್ವರ ಅಲ್ಲ ನಿನ್ನೆಲ್ಲ, ಅದಕ್ಕೆ ಸ್ಕೂಲ್ಗೆ ಕಳಿಸ್ಲಿಲ್ಲ. ಒಳಗಿದ್ದಾನೆ, ಟಿವಿ ನೋಡ್ತಾ ಇದ್ದಾನೆ. ಎಲ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಕುಲಾಲ್ ಸಿಸ್ ಈರು ಚೇಂಜ್ ಮಾಡ್ತಾರತ್ತೆ ಪುದಾರ್. ಹಾಯ್ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ ಕುಲಾಲ್ ಸಿಸ್. ಊಟ ಆಯ್ತಾ ಶಾಂತ ಸಿಸ್ ಅಂತ ಕೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಶಾಂತ ಸಿಸ್ ಉಂಡರ ಸಿಸ್ ಅಂತ ಕೇಳ್ತಾ ಇದ್ದಾರೆ. ಹೌದೌದು, ಊಟ ಮಾಡಿದ್ರಾ? ಕಜಿಪು ಕುಕ್ಕು ಚಟ್ನಿ ಸಿಸ್. ವಾವ್ ಸೂಪರ್. ಕುಕ್ಕು ಚಟ್ನಿ ಬಣ್ಣ ಬಾಯಿ ನೀರು ಬರ್ಬೋದು. ಕುಕ್ಕು ಚಟ್ನಿದ ಸಂಗೀತ ಬಂದ್ರೆ ಎಲ್ಲಿಗೆ ಹೋದದ ಸಂಗೀತ? ನೀನೊಂದು ಕಿರೀಟವನ್ನು ಬಿಟ್ಟು ಹೋಗುದಿಲ್ಲಲ್ಲ ಆಗದಿಂದ. ಇಲ್ಲ ಆದ್ರೂ ಕೂಡ ಕಿರೀಟ ನೀನನ್ನು ಬಿಟ್ಟು ಹೋಗ್ಲಿಲ್ಲ ಮಾರ್ರೆ ಸಂಗೀತ. ನಾನು ಕಿರೀಟ ಬಿಟ್ಟು ಹೋಗ್ಲಿಲ್ಲ, ಯಾರಿಗೆ ಸಿಕ್ಲಿಲ್ಲ ಆ ಕಿರೀಟ. ದುರ್ಗಾ ಸಿಸ್ ತಕೊಳ್ಳಿ. ಥ್ಯಾಂಕ್ ಯು ಶ್ರೀಧರ್, ಥ್ಯಾಂಕ್ ಯು ಸೋ ಮಚ್ ಆ್ಯಪಲ್ ಕೊಟ್ಟದಕ್ಕೆ. ಆಯ್ತು ಶ್ರೀ ಬ್ರೋ ಅಂತ ಹೇಳ್ತಾ ಇದ್ದಾರೆ. ನೀ ಶಾಂತ ಸಿಸ್ ಇನಿ ಸಂಪತ್ತು ಇಚ್ಚಿರತ್ತೆ, ಸಂಪತ್ತು ಓಡಿಪೋತೀರ್ ಮಾರ್ರೆ. ಸಂಪತ್ತ ಪತ್ತನೇ ಇಜ್ಜಿ. ನಾನು ಒಳ್ಳೆ ಸಪೋರ್ಟರ್. ಹೌದೌದು, ನೀವು ಒಳ್ಳೆ ಸಪೋರ್ಟರ್. ಎಲ್ಲರೂ ಕೂಡ ಯಾರೆಲ್ಲ ಲೈವ್ಗೆ ಬರ್ತಾರೆ ಅವರೆಲ್ಲರೂ ಕೂಡ ಒಳ್ಳೆ ಸಪೋರ್ಟರ್. ಆಯ್ತಾ? ಇತ್ತೀರಾ ಯಾಕಡೆ ಇತ್ತೀರೇ ಪ್ರೀತಿ ಸ್ನೇಟ್ ಸೋಕುಂಡೆ ಪುದರ್. ಶೋಕುಂಡಿ ಇರ್ನ ಅಕ್ಕಿ ಒಂದೇ ತತೆ ಅಟಿಲ್ದತೆ ಐಕೊಂದು ಪುದರ್ ಸರಿ ಹಾಕೊಂಡು. ಕುಲಾಲ್ ಕಿಚನ್ ಚಾನಲ್ ನಂದು ಶೋಕುಂಡು ಬೇಕಾ? ಯಾಕೆ ಸಂಗೀತ? ಯಾರಿಗೆ ಇದು ಗಿಫ್ಟ್ ಕೊಡ್ಲಿಕ್ಕೆ ಉಂಟು? ಮತ್ತೆ ಹೋಗುವಾಗ ಹೇಳ್ಬೇಕು, ಎಲ್ಲರದು ತೆಗಿತೇನೆ ಬ್ಲೂ. ಶಾಂತ ಸಿಸ್ಗೆ ದಾದೆ ಕಜಿಪ್ಗೆ ಯಾರಿಗೆ ದಾಲ್ ರೈಸ್ ಪಂಡೇರು ಅನೀಶ್ ಇಚ್ಚೇರ. ಅನೀಶ್ ಉಲ್ಲರಿ. ಅನೀಶ್ ಇತ್ತನ ಒಂಜಿ ಕಮೆಂಟ್ ಮಾಡ್ಲೆ ತುಕ. ಅನೀಶ್ ಓ ಅನೀಶ್ ಪಿನ್ ಮಾಡ ಅಂತೀರ. ಅನೀಶ್ ಇಚ್ಚೇರು ದಾಲ್ ರೈಸ್ ಬರೋದಿಲ್ಲ ನಂದನ್ ಸಂಗೀತ ತಿಳ್ತದಲ್ಲಿ. ನೀವು ಪುನಃ ಯಾಕೆ ನಗಳುದು ಸಂಗೀತ? ಯಾಕೆ ನಗಳುದು? ಇಲ್ಲ ಶ್ರೀಧರ ಅವರೇ, ನಾನು ತೆಗಿಯುವುದಿಲ್ಲ. ಸುಮ್ಮನೆ ಹೇಳಿದ್ದು. ನಂಬರ್ 2 ಬರ್ತೇವೆ. ಒಮ್ಮೊಮ್ಮೆ ತೆಗಿಬೇಕಂತ ಹೇಳಿದ್ರೆ ತೆಗಿಬೇಕು. ಒಮ್ಮೊಮ್ಮೆ ಮೊನ್ನೆ ಒಂದು ಸಲ ತೆಗ್ದಿದ್ದೇನೆ, ಮತ್ತೆ ಎಲ್ಲರಿಗೂ ಕೊಟ್ಟಿದ್ದೇನೆ. ನಂಬರ್ 2 ಬರುತ್ತೆ ಈಗ. ನೋಡುವ ನಂಬರ್ 2 ಬರ್ತದೆ, ನಂಬರ್ 1 ಬರ್ತದೆ. ನೀನು ಹೋಗುವ ನನ್ನದು ಎಂಡ್ ಮಾಡುವವರೆಗೂ ನೀನು ನಂಬರ್ 1 ತಗೊಳ್ಬೇಕು. ನೋಡುವ ಆಗ್ತದೆ ಇಲ್ವಾ ಅಂತ ನಿನ್ನಿಂದ. ಓಕೆ ದುರ್ಗಾ ಸಿಸ್, ನಾನು ಸುಮ್ಮನೆ ಹೇಳಿದ್ದು. ಮತ್ತೆ ಬರುವಾಗ ಪುನಃ ಕೊಡ್ಬೇಕಾಗ್ತದೆ. ಒಂದೇ ತರ ಬ್ಲೂ ತೆಗೆದುಕೊಳ್ಳೋದು, ನನ್ನ ಪ್ರಕಾರ ಬ್ಲೂ ತೆಗೆದುಕೊಳ್ಳೋ ಒಂದೇ ತರ ಅಂತ ಆಗ್ತದೆ ನನಗೆ. ಆದ್ರೆ ಸಂಗೀತನಿಗೆ ಬ್ಲೂ ಬೇಡ ಇತ್ತು. ಯಾಕೆ ಗೊತ್ತಾ? ಅವರಿಗೀಗ ನೋಡ್ಲಿಕ್ಕೆ ಕಿರೀಟ ಬರ್ತದಿಲ್ವಾ ಮಾತ್ರ ನೋಡ್ಲಿಕ್ಕೆ ಕೇಳಿದವರು. ಮತ್ತೆ ಅವರಿಗೆ ಸುಮ್ಮನೆ ಅವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ? ನನಗೆ ಮಾತ್ರ ಸಪೋರ್ಟ್. ನನಗೆ ಪ್ರಿನ್ಸೆಸ್ಗೆ ಮಾತ್ರ, ಇಬ್ಬರಿಗೆ ಮಾತ್ರ ಅವ್ರದ್ದು ಸಪೋರ್ಟು.
ನಾನೇ ತೆಲಿಕೆದ ಬೊಳ್ಳಿ ಪನದಲ್ಲಿ ಯೋಗೀಶಾರೆ ಇದು ಬಕ್ಕ ಎಂಚೊಲ್ಲರು ಈ ಒಂಜಿ ಮೆಸೇಜ್ ಮಾಡೋರು ಬಕ್ಕ ಯಾನ್ಕೆ ನಂಗೆ ಇರಿಜ್ಜಾರಿ ಹೊರಸ ಅಡಕೇನ್ವೆ ಇರಿಜ್ಜಾರು ಬಕ್ಕ ನಾನೇ ಬಿಸಿಯಾ. ನನಗೆ ಗೊತ್ತು ಹೇಗೆ ತಗೊಳ್ಬೇಕಂತ. ನೀವು ಏನು ಊಟ ಮಾಡಿದ್ರಿ ಸಿಸ್? ನನಗೆ ಚಿಕನ್ ಮತ್ತೆ ಫಿಶ್ ಕರಿ ಇತ್ತು. ನಾನು ಮಾಡಲಿಲ್ಲ, ಮನೇಲಿ ಮಾಡಲಿಲ್ಲ, ಅಮ್ಮನ ಮನೇಲಿ ಇದ್ದೆ, ಅಲ್ಲಿ ತಿಂದದ್ದು. ನಮ್ಮ ಮನೇಲಿ ಈಗ ಸಂಜೆ ಮಾಡಬೇಕು ದಾಲ್ ರೈಸ್ ಮತ್ತು ಫಿಶ್ ಫ್ರೈ ಮಾಡಬೇಕು. ಎಲ್ಲ ಸಿಸ್ ಮೂಲು ಜೋರು ಬರ್ಸಯೇ ಅಂದಿಗೆ ಬರ್ಸ ಉಂತುಜ್ಜಿಗೆ ಮಾರ್ರೆ ಅವಳು ಓಡೆಲ್ಲ ಪೋರೆ ಉದಸಿನ ಅಪ್ಪಡತೆ ಶಾಂತ ಸಿಸ್ ಅಂದೇ ಸಿಸ್ ಪನದಲ್ಲೇರು ಅಂದಿಗೆ ಜೋರು ಬರ್ಸಗೆ ಶಾಂತ ಸಿಸ್ ನಲ್ಪ ಒಂತೆ ಬರ್ಸ ಶ್ರೀಧರ್ ಬ್ರೋನ ಇಲ್ಲಡೆ ಕಡಪುರ್ಲಿ ಎಂದಿ ಶಾಂತ ಸಿಸ್ ಶ್ರೀಧರ್ ಬ್ರೋನ ಊರಲ್ಲಿ ಬರ್ಸ ಇಲ್ಲ ಅಂತೆ, ಒಂದು ಸ್ವಲ್ಪ ಅಲ್ಲಿಗೆ ಕಳಿಸಿ ಶಾಂತ ಸಿಸ್ ನೀವು. ಸ್ಯಾಟರ್ಡೆ ಪೂಜೆ ಇದೆ, ಗೋಕರ್ಣಗೆ ಬರಬೇಕು ದುರ್ಗಾ ಸಿಸ್. ಓ ಗೋಕರ್ಣಗೆ ಬರಬೇಕಾ? ಓ ಮೈ ಗಾಡ್, ನಮಗೆ ತುಂಬ ದೂರ ಆಗ್ತದೆಯಾ ಗೋಕರ್ಣ? ಸ್ವಲ್ಪ ಇನಿ ಚೂರು ಕಮ್ಮಿ. ನಾನೊಂದು 2 ಸಲ ಹೋಗಿದ್ದೇನೆ ಅಂತ ಗೋಕರ್ಣಕ್ಕೆ, 2 ಸಲ ಹೋಗಿರ್ಬೋದು ಗೋಕರ್ಣಕ್ಕೆ. ನಾನು ಯಾರಿಗೂ ಗಿಫ್ಟ್ ಕೊಡಲ್ಲ, ಶಾಂತನಿಗಂತೂ ಕೊಡೋದೇ ಇಲ್ಲ, ಜೀವ ಹೋದ್ರು ಕೂಡ ಅಂತ ಹೇಳ್ತಾರೆ. ಅವ್ರು ಶಾಂತ ಸಿಸ್ ನಿನ್ನ ಹತ್ರ ಗಿಫ್ಟ್ ಕೇಳಲಿಲ್ಲ ಆಯ್ತಾ? ಅವ್ರು ಕೇಳೋದು ಕೂಡ ಇಲ್ಲ ಶಾಂತ ಸಿಸ್. ಅಂದೆ ಸಿಸ್ ಪೋಯ್ ಜಾಂಡವು ಉಪಾಯ ಇಚ್ಚಿ ಅಂದೆ ಪೋಯ್ಜಿಡ ಉಪಾಯ ಇಚ್ಚಿ ನಿಕ್ಲಿಗೆ ಪಿದೈದು ಪೋದೆ ಕನೋಡದೆ ಪೂರ ಅದೇ ನಿಮ್ಮ ಗಿಫ್ಟ್ ಯಾರಿಗೆ ಬೇಕು? ಹೌದೌದು, ಅವರಿಗೆ ಶಾಂತ ಸಿಸ್ಗೆ ಗಿಫ್ಟ್ನ ಅಗತ್ಯ ಇಲ್ಲ. ನಮಗೆ ಆದರೆ ಅಗತ್ಯ ಇತ್ತು, ಗಿಫ್ಟ್ ಬೇಕು ಅಂತ ಕೇಳ್ತಾ ಇದ್ದೇವೆ. ಅವರಿಗೆ ಅಗತ್ಯವೇ ಇಲ್ಲ ಗಿಫ್ಟ್ನದು, ಅವರಿಗೆ ನಿಮ್ದು ಗಿಫ್ಟೇ ಬೇಡ. ಕೇಳಿದರೆ ಕೊಡೋರು ಯಾರು? ಅವ್ರು ಕೇಳೋದಿಲ್ಲವಾ ಶಾಂತ ಸಿಸ್, ಬಿಲ್ಕುಲ್ ಕೇಳೋದಿಲ್ಲ. ನೀವು ಕೊಟ್ಟರೆ ತಗೊಳ್ತಾರೆ, ಆದರೆ ನಿಮ್ದು ಬೇಡ ಅಂತ ಹೇಳ್ತಾರೆ ಅವರು, ಖಂಡಿತ, ಅದೊಂದು ಗ್ಯಾರಂಟಿ. ಮತ್ತೆ ರಾಮೇಶ್ವರಗೆ ಹೋಗ್ಬೇಕು. ಹೌದಾ ಶ್ರೀಧರ್ ಬ್ರೋ, ತುಂಬ ಪೂಜೆ ಉಂಟಾ? ಕೇಳಿದರೆ ಕೊಡೋರು ಯಾರು? ಅವ್ರು ಕೇಳೋದಿಲ್ಲ. ಸನಿ ಡಿ ಕಾರ್ಡ್ ಬಂದರು. ಹಾಯ್ ಸನಿ, ವೆಲ್ಕಮ್. ಸನಿ ಅವರೇ, ಸನಿಲ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ? ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಮತ್ತು ನಿಮ್ಮದು ಊಟ ಆಯಿತಾ? ಮತ್ತು ಶ್ರೀಧರ ಸಪೋರ್ಟಿಂಗಲ್ಲಿದ್ದಾರೆ. ನಿಮ್ಮ ಹತ್ರ ಕೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಜನ. ನೋಡ ಮೇಲೆ ಯಾವುದೋ ಜನ ಇದ್ದಾರೆ, ನೀನು ಕರ್ಕೊಂಡು ಬಂದದಲ್ಲ ಸಂಗೀತ. ಥ್ಯಾಂಕ್ ಯು ಸೋ ಮಚ್. ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ಇದ್ದಾರೆ ಸ್ಯಾನಿಲ್ ಅವರು. ಗುಡ್ ಆಫ್ಟರ್ನೂನು. ಊಟ ಆಯಿತಾ ನಿಮ್ಮದು? ಎಂಥ ಸ್ಪೆಷಲ್ ಊಟಕ್ಕೆ? 5 ಬೀಚ್ನಲ್ಲಿ ಸ್ನಾನ ಮಾಡಬೇಕು. ಹಾಗೆ 5 ಬೀಚ್ನಲ್ಲಿ ಸ್ನಾನ ಮಾಡಬೇಕು ಅಂದರೆ ಈಶ್ವರ ದೇವರ ಇದರಲ್ಲಿ ಅಲ್ವಾ, ದೇವಸ್ಥಾನದಲ್ಲಿ ಎಲ್ಲ ಆ ದೇವಸ್ಥಾನದಲ್ಲಿ ಆಗಬೇಕಲ್ವಾ. ಒಂದು ಎಲ್ಲಿಗೆ? ಗೋಕರ್ಣಗೆ, ಮತ್ತೊಂದು ರಾಮೇಶ್ವರ, ಇನ್ನು 3 ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಶ್ರೀಧರ್ ಬ್ರೋ? ಲೈಕ್ ಕೊಡಿ ಅಂದರೆ ಮತ್ತೊಬ್ಬ ಬರ್ತಾನೆ ಈಗ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಮ್ಯಾಂಗ್ಳೂರಿಗೆ ಸಹ ಓಕೆ ಥ್ಯಾಂಕ್ ಯು ಸೋ ಮಚ್ ಸ್ಯಾನಿಲ್ ಅವರೇ, ಥ್ಯಾಂಕ್ ಯು. ಮಂಗಳೂರಿಗೆ ಸಹ ಬರ್ತೇನೆ. ಹೌದಾ? ಓಕೆ ಬನ್ನಿ. ಕಳಿಸ್ಬೇಕು ಅಂದರೆ ಕಳಿಸ್ತೇನೆ. ಹೈಡಲ್ಲಿ ಇರೋರು ಲೈಕ್ ಕೊಡಿ. ಹೌದೌದು, ಎಲ್ಲರೂ ದಯಮಾಡಿ ಒಂದೊಂದು ಲೈಕ್ ಕೊಟ್ಟು ಬಿಡಿ ಆಯಿತಾ? ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಐಡಲ್ ಇರೋ ಲೈಕ್ ಕೊಟ್ಟಿದ್ದಾರೆ. ಹೌದಾ? ಓಕೆ. ಮುರುಡೇಶ್ವರ, ಗೋಕರ್ಣ, ರಾಮೇಶ್ವರ, ಹೌದಲ್ಲ? ಮುರುಡೇಶ್ವರ ಸೂಪರ್ ಪ್ಲೇಸ್ ಬ್ರೋ. ಹೌದೌದು, ಮುರುಡೇಶ್ವರ ಚಂದ. 1 ಸಲ ಹೋಗಿದ್ದೇನೆ ಅಷ್ಟೇ ನಾನು. ಮತ್ತೆ ನಂಜನಗೂಡು, ನಂಜನಗೂಡು 4ನೇದು, ಇನ್ನೊಂದಾಗಬೇಕು ಅಲ್ವಾ? ಮುರುಡೇಶ್ವರ, ಗೋಕರ್ಣ, ರಾಮೇಶ್ವರ, ಇದು ನಂಜನಗೂಡಿಗೆ ನಾನು ಹೋಗಲಿಲ್ಲ. ಇಲ್ಲ, ಮುರುಡೇಶ್ವರಕ್ಕೆ ಹೋಗಿದ್ದೇನೆ, ಗೋಕರ್ಣಕ್ಕೆ ಹೋಗಿದ್ದೇನೆ, ರಾಮೇಶ್ವರಕ್ಕೆ ಹೋಗಲಿಲ್ಲ, ಮತ್ತೆ ನಂಜನಗೂಡು. ಎಲ್ಲ ಕೂಡ ಶಿವಾಲಯ ಅಲ್ಲ ಎಲ್ಲವೂ. ಇನ್ನೊಂದು ಕಟೀಲು, ಇನ್ನೊಂದು ದೇವಿ ದೇವಸ್ಥಾನವಾ? ಓ ಹೌದಾ? ಯಾವಾಗ ಹೊರಡ್ತೀರಿ? ಇವತ್ತು ಹೊರಡುದಾ? ಯಾನು ಮೂಜಿ ಸಲ ಪೋತೆ ಸಿಸ್ ಓಡೆಗೆ ಮುರುಡೇಶ್ವರಗ ಮೂಜಿ ಸಲ ಪೋತಾರ. ಯಾನು ಒಂದೇ ಸಲ ಪೋತೀನಿ ಮುರುಡೇಶ್ವರ. ಗೋಕರ್ಣಗಣ ಒಂಜಿ 2 ಸಲ ಪೋತೆ. ಅಣ್ಣ ಆತು ನೆನಪಿಜ್ಜಿ ಓಲ ಗೋಕರ್ಣದಲ್ಲ ಪುರ. ನಾನು 3 ಸಲ ಪೋತೆ. ಶಾಂತ ತುಮ್
ಜೂ ಚೌಪಾಟಿ ಗಯಕ್ಯಾ ಹಾ ಅಲ್ಲಿ ಹಿಂದಿ ಸ್ಟಾರ್ಟ್ ನನತ್ತೆ ಸಂಗೀತನ ಬೇತೇನೆ ನನ ಹಿಂದಿಡ್ ಪೋಪಿನ್ ನನ ಬಕ್ಕತೆ ಎನ್ನ ಎಲ್ಲ ಎಣ್ಣನಾಗ ಇಂಗ್ಲೀಷ್ ಬರ್ಪುಡು ಬಕ್ಕ ಬಕ್ಕ ಇಂಗ್ಲೀಷೇ ಇವಾಗ ಇಲ್ಲ ಸ್ವಲ್ಪ ಟೈಮ್ ಇದೆ ದುರ್ಗಾ ಹೌದಾ ಶ್ರೀಧರ್ ಅವರು ಸ್ಯಾನಿಲ್ ಅವ್ರು ಬಂದ್ರಲ್ಲ ಹೋದ್ರಾ ಸ್ಯಾನಿಲ್ ಅವರೇ ಲೈಕ್ ಕೊಟ್ರು ಅವರು ಹೋದ್ರು ಕಾಣ್ಬೇಕಲ್ವಾ ನಾವು ಯಾರಿಗೂ ಕಮ್ಮಿ ಇಲ್ಲ ನಮ್ ಯಜಮಾನ್ರಂದ್ರೆ ಸುಮ್ನೆ ಅಲ್ಲ ರಾಣಿ ನಿನ್ಗೆ ಬುದ್ಧಿ ಇಲ್ಲ ಒಣ ಜಂಬ ಮೈಗೆ ಒಳ್ಳೇದಲ್ಲ ಶಾಂತ ಅಕ್ಕೋ ಹಿಂದಿ ನೈ ಆತಿ ಹೇ ಆತಾ ಹೇ ಅವರು ಅಲ್ಲವ ಸಂಗೀತ ಹಿಂದಿ ಬರದಿದ್ರೆ ಅವರು ಹೇಗೆ ಅಲ್ಲಿ ಬೊಂಬೈಯಲ್ಲಿ ಇರುವುದು ಹಿಂದಿ ಬರದಿದ್ರೆ ಮತ್ತೆ ಚಂಡಿಕಾ ಹೋಮ ಮಾಡಿಸ್ಬೇಕು ಹಾ ಚಂಡಿಕಾ ಹೋಮ ಮಾಡಿಸ್ತೀರಾ ಮನೆಯಲ್ಲಿ ಹೌದಾ ತುಂಬ ಕೆಲಸ ಉಂಟಲ್ಲ ಎಲ್ಲ ಕಡೆಗೆ ಹೋಗಿ ಬಂದು ಮತ್ತೆ ಚಂಡಿಕಾ ಹೋಮ ಮಾಡೋದು ಅಲ್ವಾ ಉಲ್ಲೆ ಅಂತ ಹೇಳ್ತಾ ಇದ್ದಾರೆ ಶಾಂತ मराठी आता आता है क्या शांत सिस मराठी ಬರ್ಪುಣೆರಿ ಕೇನ್ ಕುಲಾಲ್ ಸಿಸ್ ಉಲ್ಲೇರ್ಗೆ ओके कुलाल सिस शांत सिस आपको मराठी आती है क्या संगीता मुझे कोई भी भाषा नहीं आता है मुझे एक ही भाषा आता है तुलु कन्नड़ दो भाषा आता है मुझे ತುಂಬ ಟೈಮ್ ತಗೊಳ್ತೆ ಹೌದೌದು ತುಂಬ ದಿನ ತಗೊಳ್ತದಲ್ವಾ ಒಂದೊಂದು ದಿನ ಒಂದೊಂದು ಕಡೆ ಆಲ್ಟ್ ಆಗ್ತೀರಾ ಅಲ್ಲ ಒಂದೇ ದಿನದಲ್ಲಿ ಕಷ್ಟ ಆಗ್ತದೆಯಾ ಒಂದು ದಿನದಲ್ಲೇ ಕಡೆ ಆಗುದಿಲ್ಲ ನೀವು ಅಲ್ಲಿ ಮೈಸೂರಿಂದ ಬರ್ಬೇಕಲ್ಲ ಕಷ್ಟ ಆಗ್ತದೆ मेरा साथ मराठी बात करेगी क्या शांता बोलिए ना शांता जी आप मराठी में बात कर सकते हैं संगीता से इंक ಬರ್ಪುಜಿ ಮರಾಠಿ ಮಾರ ಇಂಕೊಂಚ ಪದ್ಯ ಮಾತ್ರ ಬರ್ಪೇನಿ ಪಿಂಗಾದ ಪೋರಿ ಪಿಂಗ ಅದೊಂದು ಬರ್ತದೆ ಅಷ್ಟೇ ಬರೋದು ಹೌದು ದುರ್ಗಾ ಸಿಸ್ ಹೌದೌದು ಎಲ್ಲಿಯಾದರೂ ಒಂದು ಕಡೆ ಆಲ್ಟ್ ಆಗಬೇಕಲ್ಲ ಆಲ್ಟ್ ಆಗಿ ಹೋಗೋದೆಲ್ಲ ಒಳ್ಳೇದು ಯಾಕೆಂದರೆ ಜರ್ನಿ ಅಂತ ಲಾಂಗ್ ಜರ್ನಿ ಕಷ್ಟ ತುಂಬ ಕಷ್ಟ ಸಾಕಾಗ್ತದೆ ತುಂಬ ಸಾಕ್ತದೆ ಬೆನ್ನು ನೋವು ಬರ್ತದೆ ಲಾಂಗ್ ಜರ್ನಿ ಮಾಡೋದಾದರೆ ಲಾಂಗ್ ಹೋಗೋದಂದರೆ ನನಗೆ ಕೂಡ ಗಾಡಿಯಲ್ಲಿ ಹೋಗೋದಂದ್ರೆ ತುಂಬ ಸಾಕಾಗ್ತದೆ ರೈಲಲ್ಲಿ ಹೋಗ್ತೇವಲ್ಲ ಟ್ರೈನಲ್ಲಿ ಹೋಗ್ತೇವಲ್ಲ ಅದರಲ್ಲಿ ಸ್ವಲ್ಪ ರೆಸ್ಟ್ ಸಿಗ್ತದೆ ಮಲಗಲಿಕ್ಕೆಲ್ಲ ಸಿಗ್ತದೆ ಈ ಗಾಡಿಯಲ್ಲಿ ಹೋದರೆ ಕುತ್ಕೊಳ್ಳೇಬೇಕಲ್ಲ ಕಷ್ಟ ಹೋಗ್ಲಿಕ್ಕೆ ಅಂದರೆ ನಾನು ಟ್ರೈನಲ್ಲಿ ಹೋದರೆ ಆದರೆ ನನಗೆ ಆರಾಮ್ ನಿದ್ರೆ ಕೂಡ ಆಗ್ತದೆ ಟೆನ್ಷನ್ ಇಲ್ಲ ಹಾಗೆ ಹೌದು ದುರ್ಗಾ ಸಿಸ್ ಅಂತ ಹೇಳಿದ್ರೆ ಮತ್ತೆ ನಮಗೆ ಗಾಡಿ ಇದ್ರೆ ಒಳ್ಳೇದು ಅಲ್ಲಿಯವರೆಗೆ ಹೋಗ್ತದಲ್ಲ ಇಲ್ಲದೆ ಟ್ರೈನಲ್ಲಿ ಆದರೆ ಇಲ್ಲಿ ಇಳಿದು ಸ್ಟೇಷನಲ್ಲಿ ಇಳಿದು ಮತ್ತೆ ಗಾಡಿ ಮಾಡ್ಕೊಂಡು ಹೋಗ್ಬೇಕು ನಮಗೆ ಗಾಡಿಯಲ್ಲಾದರೆ ನಾವೇ ಮಾಡ್ಕೊಂಡು ಹೋದ್ರೆ ತುಂಬ ಒಳ್ಳೇದು ಎಲ್ಲಿಗೆ ಬೇಕಾದರೂ ಗಾಡಿಯಲ್ಲೇ ಹೋಗ್ಬೋದು ಹೌದು ದುರ್ಗಾ ಸಿಸ್ ಶಾಂತ ಕಿದರ್ ಗೈ ತುಮಾರೆ ಮೇ ನಿನ್ನ ಹಿಂದಿಕೆ ಎಂದು ಶಾಂತ ಸಿಸ್ ಪೋಯರ ಅಂದ್ ಮಾರ್ರೆ ಶಾಂತ ಸಿಸ್ ಚಾದಿಯರ ಪೋಯರ ಅಂದು ಹೌದು ದುರ್ಗಾ ಸಿಸ್ ಹೌದೌದು ನನಗೆ ಹೀಗೆ ಗಾಡಿಯಲ್ಲಿ ಬರುವುದಂದರೆ ನಾವು ಒಮ್ಮೆ ಬಂದಿದ್ದೇವೆ 24 ಅವರ್ಸ್ ಗಾಡಿಯಲ್ಲಿ ಕೂತ್ಕೊಂಡದ್ದು ಗಾಡಿ ದೊಡ್ಡದಿತ್ತು ಆದರೆ ಕೂಡ ನನಗೆ ಬೆನ್ನು ನೋವು ಸ್ಟಾರ್ಟ್ ಆಗಿತ್ತು ಹರೀಶ್ ಹಾಯ್ ಅಕ್ಕ ಅಂತ ಗುಜರಾತ್ನಿಂದ ಇಲ್ಲಿಗೆ ಬಂದಿದ್ದೇವೆ ನಾವು ಸುರತ್ಕಲ್ವರೆಗೂ ನಡುವಲ್ಲಿ ಗಾಡಿ ಕೆಟ್ಟೋಗಿ ಎಂಥ ಅವಸ್ಥೆ ಮಾರ್ರೆ ಹಾಯ್ ಅಕ್ಕ ಅಂತ ನೈಟ್ ಲೈವ್ ಇದೆ ಬರ್ತೀರಾ 8 ಗಂಟೆಗೆ ನೋಡುವ ಶ್ರೀಧರ್ ಟೈಮ್ ಇದ್ರೆ ಖಂಡಿತ ಬರ್ತೇನೆ ನೀವು ಬಂದ್ರಲ್ಲ ಈಗ ನೋಡ್ತೇನೆ ಟೈಮ್ ಇದ್ರೆ ಖಂಡಿತ ಬರ್ತೇನೆ ಆಯ್ತು ಶಾಂತ ಮರಾಠಿ ಬೋಲೋ ಇದು ಎಂತ ನನಗೆ ಬರೋದಿಲ್ಲ ಮರಾಠಿ ಹರೀಶ್ ಅವರೇ ವೆಲ್ಕಮ್ ನೀವು ಊಟ ಮಾಡಿದ್ರಾ ಎಂತ ಸ್ಪೆಷಲ್ ಊಟಕ್ಕೆ ಲೈಕ್ ಕೊಡದಿದ್ರೆ ಲೈಕ್ ಕೊಡಿ ಅಯ್ಯೋ ದೇವ ದುರ್ಗಾ ಸಿಸ್ ಓಕೆ ಹೌದು ಬರ್ತೇನೆ ಆಯಿತಾ ನನಗೆ ಸ್ವಲ್ಪ ಕೆಲಸ ಉಂಟು
ನೋಡುವ ಟೈಮಿಂಗ್ ನನಗೆ ಒಮ್ಮೊಮ್ಮೆ ನೆನಪಾಗುದಿಲ್ಲ 8 ಗಂಟೆಗೆ. ಮಗ ಹೋಮ್ವರ್ಕ್ ಮಾಡ್ತಾ ಇರ್ತಾನಲ್ಲ 8 ಗಂಟೆಗೆ, ಅವನ ಮೊಬೈಲ್ ತಗೊಂಡ್ರೆ ಮತ್ತೆ ಈಗ ತುಂಬ ಬರೀಲಿಕ್ಕೆ 10th ನವರಿಗೆ ಒಮ್ಮೊಮ್ಮೆ ಮೊಬೈಲಲ್ಲಿ ಎಂತದ ಹುಡುಕ್ತಾನೆ, ಅದು ಶಾಲೆಗೆ ಸಂಬಂಧಿಸಿ ಪಾಠಕ್ಕೆ ಸಂಬಂಧಿಸಿ ಎಲ್ಲ ಸ್ವಲ್ಪ ಇದು ಮಾಡ್ತಾನೆ, ಅದು ಮೊಬೈಲ್ ತಗೊಳ್ತಾನೆ. ಹಾಗೆ ನನಗೆ ಮೊಬೈಲ್ ರಾತ್ರಿ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ 8 ಗಂಟೆ ಟೈಮಲ್ಲಿ. ಮತ್ತೆ ಅವರು ಮಲಗಿದ ನಂತರ ಓಕೆ, ಅವನದು ಹೋಮ್ವರ್ಕ್ ಆದರೆ ನೋಡ್ತೇನೆ, ಫ್ರೀ ಇದ್ದರೆ ಖಂಡಿತ ಬರ್ತೇನೆ. ಶ್ರೀಧರ್ ಬ್ರೋ, ದುರ್ಗಾ ಫ್ರೀ ಇದ್ದಾರೆ ಬನ್ನಿ. ಓಕೆ ಓಕೆ, ಖಂಡಿತ ಫ್ರೀ ಇದ್ದರೆ ಖಂಡಿತ ಒಂದು ನಿಮಗೆ 15 ಮಿನಿಟ್ಸ್ ಸಪೋರ್ಟ್ ಖಂಡಿತ ಕೊಡ್ತೇನೆ, ಆಯಿತಾ ಶ್ರೀಧರ್ ಬ್ರೋ? ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಇಲ್ಲದಿದ್ದರೆ ನಾಳೆ ಬರ್ತೇನೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ, ಥ್ಯಾಂಕ್ ಯು. ಉಗ್ರಮ್ ಅವ್ರು ಬಂದರು, ರಾಹುಲ್ ಬಂದರು, ಹಾಯ್ ಅಂತ ಹೇಳ್ತಾರೆ, ಲೈಕ್ ಡನ್ ಅಂತ ಹೇಳ್ತಾರೆ, ಎಲ್ಲರದ್ದು ಊಟ ಆಯ್ತು ಅಂತ ಕೇಳ್ತಾರೆ, ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಊಟ ಆಗಿದೆ ರಾಹುಲ್, ನಿಮ್ದಾಯ್ತಾ ಊಟ? ಅಮ್ಮ ಹೇಗಿದ್ದಾರೆ? ಥ್ಯಾಂಕ್ ಯು ದುರ್ಗಸ್. ಓಕೆ ಓಕೆ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ. ಮತ್ತೆ ಬರ್ತೇನೆ, ಟೈಮ್ ಇದ್ರೆ ಖಂಡಿತ ಬರ್ತೇನೆ 8 ಗಂಟೆಗೆ ಫ್ರೀ ಇದ್ರೆ. ಮೊಬೈಲ್ ಫ್ರೀ ಇರಬೇಕು, ನಾನಿರ್ತೇನೆ. ನಾನು ಫ್ರೀ ಇರ್ತೇನೆ, ಆದರೆ ಮೊಬೈಲ್ ಫ್ರೀ ಇರಬೇಕು 8 ಗಂಟೆಗೆ. ಎಂಟುವರೆಗೆ ನವೀನ್ ಬ್ರೋನ ಲೈವ್ ಉಂಟು, ಅದು ಕೂಡ ಲೇಟ್ ಆಗ್ತದೆ. ಹುಷಾರಿಜ್ಜಿ ಅಕ್ಕ, ಅಡ್ಮಿಟ್ ಆಯ್ತು. ದಾದಾಂಡಿಯೇ ರಾಹುಲು, ದಾದಾಂಡ್ ತಾನೇ ಹುಷಾರಿಜ್ಜಿ. ಕೋಡೆ ಮರ್ದು ಪೋದಿತ್ತಾರ ಜ್ವರ ಬಂದ ಅವ್ವ ಕೋಡೆ ತೀರ್ ಪನ್ನಿ ಅಮ್ಮ ಸೌಖ್ಯ ಒಳ್ಳೇರು. ಹಾಂ ಓಕೆ. नानी शांत पणे बोलते पण तिच्या मनात काहीच्या येत नाही. ನಾಯುಂಡ ಗೊತ್ತುಜ್ಜಿ ಮಾರ್ರೆ ಎಂಕ ಬರ್ಪು ಜಾವು. ಸಂಗೀತ ನನಗೆ ಮರಾಠಿ ಬರುದಿಲ್ವಾ, ಅದು ಶಾಂತ ಸಿಸ್ಗೆ ಬರ್ಬೋದು, ನನಗೆ ಬರುದಿಲ್ಲ ಅದು. ಅಮ್ಮ ಸೌಖ್ಯ ಒಳ್ಳೆ ಓಕೆ ಓಕೆ. ಬಾಕಿ ಇರೇದದೆ ಉಂದಾ ಜ್ವರ ಆತಂಡಿ ನೀ ಕಾಂಡೆ ಅಡ್ಮಿಟ್ ಆತೆ ಮರ್ದದೆ ತೊಂದು ಜ್ವರ ಅಂದತೆ ಸರಿ ಮರ್ದದ ಕೊಡ್ದಿನದೇ ತೊಂದು ಜ್ವರ ತೋಜೋಡು ಟೈಮ್ ಟು ಟೈಮ್ ಮಚ್ಚ ಜೋರಾಣ ಬಾಕಿ ಎತ್ತೇನು ಚೋಲರ್ ಪನ್ಲೆ ಹುಷಾರುಲ್ಲಾರಿತ್ತೆ ಕಡಿಮೆ ಅಂಡ ಜ್ವರ ಕಡಿಮೆ ಅಂಡೆ ರಾಹುಲ್ ಇನಿ ಕಾಂಡೆ ಅಡ್ಮಿಟ್ ಆತಕ್ಕ. ಸಂಗೀತ ಹಾಯ್ ಪನಂದ್ರೆ ಯಾವುದು ಸಂಗೀತ ನನ್ನ ಕರೀರಿ. ಸಂಗೀತ ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಈಗ ಮರಾಠಿಯಲ್ಲಿದ್ದಾರೆ ಸಂಗೀತ. ಈಗ ನಿಮ್ಗೆ ನೀವು ಹೇಳಿದ ನೀವು ಕರೀದದ್ದು ಕೇಳ್ತದೆ ಇಲ್ವೋ ಗೊತ್ತಿಲ್ಲ. ರಾಹುಲ್ ಜ್ವರ ಇರುವಾಗ ಶರಾಬು ಕುಡಿಬೇಡ ಅಂತ ಹೇಳ್ತಾ ಇದ್ದಾರೆ. ಟೈಫಾಯ್ಡ್ ಆತನ? ಓ ಟೈಫಾಯ್ಡ್, ಜಾಗ್ರತೆ ಮಲ್ಪ್ಲೆ ರಾಹುಲ್ ಬ್ರೋ, ಜಾಗ್ರತೆ ಮಲ್ಪ್ಲೆ ಅಂತ ದಿನ. ದಾದೆ ನನೇ ತರ ಬಾಬಾ ಬಾಬಾ ಸಂಗೀತ ತೊರಪೆತ್ತೆ ತೊರ್ಪುಡು ಸಂಗೀತ ಕೊಂಚ ಅವು ಸಂಗೀತವು ಅವು ಒಂದು ಗೋಪಾಲೆ ತೋಜೋಡಿ ಹೆಂಗ್ ಡೌಟ್. ಗೋಪಾಲ ಗೋಪಾಲ ತುಸು ಮೆಲ್ಲ ಬೀಸೋ ಗಾಳಿಯೇ ಚೋಲಾಲಿ ಸುವಾಲಿ ಈ ಕಂದಕ್ಕೆ ನನಗೆ 4 ಗಂಟೆ ಇಲ್ಲ ಕ್ಯಾನ್ ಎಂಡ್ ಮಲ್ಪು ಅವು ಗೋಪಾಲನ್ನೇ ಅಕ್ಕ ಅಂದಂದ ಅವು ಗೋಪಾಲನೆ ಅಕ್ಕಲು ಆರೇನ್ವೇರು ನಮಗೆ ಗೊತ್ತಾಪುಜಿ ಅಂದೆನ್ವೇರು. ನಿನ್ನೆ ನೀನು ಕುಡಿದಿದ್ಯಾ ಕುಡಿಲಿಲ್ಲ ಅಂತ ಶಾಂತ ನಾಣೆ ಹಾಕು ಯಾರು ನಾಣೆ ಪಾಡ್ನು ಆರು ಪಾಪ ಒಂಜಿ ಈ ಸಂಗೀತನಿಗುಂಟಲ್ಲ ಶಾಂತ ಸಿಕ್ಕಿದ್ದಾರೆ ಪಾಪದವರು, ಪಾಪ ಅವರನ್ನೇ ಇದು ಮಾಡುದಿದ್ದು ಸಂಗೀತ ಪಾಪ ಶಾಂತ ಆರು ಪೋಯಿರ ಅಂದ್ಮೇಲೆ ಕಿರಿಕಿರಿ ಬೊಚ್ಚಿನ ಸೀದ ಪೋಯಿನ ಅಂದಾರು ಜೆತ್ತೇರು ತೋಜೋಡಾರು. ನೀನೇ ಸಾಕಿದಾಗಿನಿ ನಿನ್ನ ಮುದ್ದಿನಾಗಣಿ ಸಂಗೀತ ನಾಣೆ ಹಾಕ್ಲಾ ಪನದೊಳ್ಳೇರು ತುಕ ಏನ ಮನ್ಪೇರು ಸಂಗೀತ ನಾಣೆ ಹಾಕ್ಲಾ ಅಂದ. ಅದು ಸಂಗೀತ ಅಲ್ಲ, ಅವರ ಹೆಸರಲ್ಲ. ಸಂಗೀತನ ಮೇಲೆ ಆಣೆ ಹಾಕ್ಬೇಡ, ಅದು ಅವರ ಹೆಸರಲ್ಲ, ಅದು ನನ್ನ ಹೆಸರು ಇಟ್ಟದ್ದು ಕರ್ಮ.
ಹೇಳ್ತೀನಿ ನಾನು ನಿನ್ನವಳು, ನನ್ನ ಆಣೆ ಹಾಕಿ ಸುಳ್ಳು ಹೇಳ್ತೀಯ ನೀನು ಅಂತ ಹೇಳ್ತಾ ಇದ್ದಾರೆ. ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ, ಬಡವರು ನ್ಯಾಯವ ಕೇಳುವುದೇ ಅನ್ಯಾಯ. ನನ್ನ ಅಕ್ಕನ ಹೆಸರು ಯಾಕೆ ಇಟ್ಟಿದ್ದು? ಹೌದೌದು, ನಾನು ಕೂಡ ಅದೇ ಕೇಳುದು. ಅದಕ್ಕೆ ನಾನು ಒಬ್ಬಳೇ ಇರುದಾ ಪ್ರಪಂಚದಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ನನ್ನ ಹೆಸರಲ್ಲ ಅಂತೆ, ಅವರದೇ ಹೆಸರಂತೆ. ಪರವಾಗಿಲ್ಲ, ಇರ್ಲಿ ಇರ್ಲಿ, ಒಂದಲ್ಲ ಒಂದಿನ ಗೊತ್ತಾಗ್ತದೆ ಅಲ್ವಾ ಅವರ ಹೆಸರೆಂತ ಅಂತ. ಅವರೇ ಹೇಳಿ ಹೋಗ್ತಾರೆ ಮತ್ತೆ. ಸೂರ್ಯನ್ಗೂ ಚಂದನ್ಗೂ ಬಂದಾರೆ ಮುನಿಸು, ನಗುತ್ತಾದ ಭೂತಾಯಿ ಮನಸ್ಸು. ರಾಜಂಗೂ ರಾಣಿಗೂ ಮುರಿದೋಗೆ ಮನಸ್ಸು, ಅರಮನೆಯ ಏನೈತೆ ಸೊಗಸು. ಸ್ಪ್ರೈಟ್ ಹಾಕಿ ಕುಡ್ದದು ನೀನು ನಿನ್ನೆ ರಾಹುಲ್. ನೀನು ಎಲ್ಲಿ ನೋಡ್ಲಿಕ್ಕೆ ಹೋಗುದು ಸಂಗೀತ? ಇದನ್ನೆಲ್ಲ ನಿನಗೆ ಭಾರಿ ಗೊತ್ತುಂಟು. ನನಗೆ ಗೊತ್ತಿದೆ ಯಾವುದಾದ್ರು, ನಿನಗೆಲ್ಲ ಗೊತ್ತುಂಟು. ನಿನಗೆ ನಾನು ಆಗ ಹೇಳಿದೆಲ್ಲ, ಬ್ರಹ್ಮಾಂಡದಲ್ಲಿ ಎಲ್ಲ ಎಂತಾಗ್ತದೆ ಅದು ನಿನಗೆ ಗೊತ್ತುಂಟು. ಕೋಡೆ ಕಾರ್ಡ್ ಕುಲ್ಲುದಿತ್ತೆ ಅಕ್ಕ, ವರ್ಷ ಬರೋಂದಿತ್ತುಂಡು. ಜ್ವರ ಜಾಸ್ತಿ ಆಂಡ್ ಅಪಗನೆ ಲೈವ್ ಮಲ್ತೆ ಸಂಗೀತ ಮಿತ್ತು ಕೋಪ ಬೈದು ನಿಂಗೆ ಕೋಡೆ. ಓ ಅಂಚ ಅವು ತೂತುಳು ಅಚಡ ಸಂಗೀತ ತೂತುಳು ನೀನಿಲ್ಲ ಕಾರಡು ಲೈವ್ ಮಲ್ತದಪ್ಪನಾಗ ಕೋಡೆ ಅಂಚ ಪನ್ಪು ನಾವು ಐಕ್ ಅವು ರಾಹುಲ್ ಈ ಲೈವ್ ಪನ್ನಗನೆ ಅವು ಬತ್ತದ ಕುಲುಂಡು ತೋಜೋಡು ಮಿತ್ತು ಮತ್ತೆ ಸಂಗೀತ ನಾನೊಟ್ಟಿಗೆ ನಿನ್ನೆ ಪಬ್ಗೆ ಹೋಗಿದ್ದು ಕುಡಿಲಿಕ್ಕೆ. ಓ ಅಂಚ 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 ಗೊತ್ತುಂಡು. ಅವೇ ಇತ್ತೆ ನಿಕುಳ ಜನ ದೋಸ್ತಿಯಾ? ಜ್ವರ ಜಾಸ್ತಿ ಆಗಿದೆ ಅಲ್ಲ ರಾಹುಲ್, ಅದು ಜಾಸ್ತಿ ಆಗಿದ್ದು ಅಲ್ಲ, ಅದು ಜಾಸ್ತಿ ಆಗಿದ್ದು. ಎಂತದು ಜಾಸ್ತಿ ಆಗಿದ್ದಲ್ಲ, ಜಾಸ್ತಿ ಮಾಡಿದ್ದು ಅದು, ಹಾಗೆ ಹೇಳ್ಬೇಕು. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ, ಆಗ ನೀನೇ ಮೆಚ್ಚಿಕೊಳ್ಳುವೆ. ಅದು ಅಂದ್ರೆ ಸಾರಾಯಿ ಶೀಶೆಯಲಿ ನನ್ನ ದೇವಿ ಕಾಣುವಳು. ನಾನು ಸಂಗೀತ ಕೊಚ್ಕ. ಹೌದಾ? ಹಾಗೆ ದೋಸ್ತುಗಳು ನೀವು, ಅದಕ್ಕೆ ಗೊತ್ತುಂಟು ನಿಮ್ಮ ವಿಷಯ. ಅದಕ್ಕೆ ನಿನ್ನ ಹೈಡ್ ಮಾಡಿದ್ದು ನನ್ನ ರಾಹುಲ್, ನಿನ್ನೆ ಹೈಡ್ ಮಾಡಿದ್ದ ನನ್ನ ರಾಹುಲ್. ಹೌದಾ? ಈಗ ದೋಸ್ತ ಅವ್ರು ಹೈಡ್ ಆದ್ರ? ಎಬ್ಬ ಸಂಗೀತ, ನಿನ್ನನ್ನು ಯಾಕೆ ಅದು ಎಲ್ಲರೂ ಹೈಡ್ ಮಾಡುದು? ಮೊನ್ನೆ ಪ್ರೀತಿ ಸೆಸನ್ ಲೈವಲ್ಲಿ ಕೂಡ ಯಾರ ಹೈಡ್ ಮಾಡಿದ್ದು, ಮತ್ತೆ ನಾವು ತೆಗಿಲಿಕ್ಕೆ ಹೇಳಿದ್ದು ತೆಗೀರಿ ಅಂತ, ಮತ್ತೆ ಯಾರ ತೆಗ್ದ್ರು ಹೈಡ್. ಅದು ಯಾಕೆ ಹಾಗೆ ನಿನ್ನನ್ನು ಹೈಡ್ ಮಾಡುದು? ನೀನು ಸ್ವಲ್ಪ ಜಾಸ್ತಿ ಮಾತಾಡ್ತೀಯಲ್ಲ ಅದಕ್ಕೆ. ಓ ದೇವರೇ, ಒಂದು ನಂಬರ್ ಸಿಕ್ಕಿತಲ್ಲವ ನಿನ್ಗೆ ಸಂಗೀತ. ನಾನು ಹೇಳಿದೆಲ್ಲ, ನೀನು ಎಂಡು ಮಾಡಿ ಹೋಗುವಾಗ ನಿನ್ಗೆ ಒಂದು ನಂಬರ್ ಸಿಕ್ಬೇಕಂತ. ಸಿಕ್ಕಿತಲ್ಲ, ಗ್ರೇಟ್ ಸಂಗೀತ. 6 ಜನ ಇದ್ದಾರೆ, ಆದ್ರೆ ಸಿಕ್ಕಿದ್ದು ನಿನ್ಗೆ. ಮೆಸೇಜ್ ನೀನೇ ಮಾಡಿದ್ದು ಜಾಸ್ತಿ. ಅವರಿಗೆಲ್ಲ ನನ್ನ ಕಂಡ್ರೆ ಉರಿ ಜಾಸ್ತಿ. ನೀನು ಹೈಡ್ ಮಾಡುವ ತನಕ ಯಾಕೆ ಅಷ್ಟು ಮಾತಾಡುದು? ಕರ್ಮ. ಕೋಪ ಬಂದ್ರೆ ಇನ್ನೇನು ಮಾಡ್ತಾರೆ, ತಲೆನೋವು, ಅದೇ ಸಿಟ್ಟು ಬೇರೆ. ಮತ್ತೆ ನೀನು ಅಲ್ಲ ಎಂತೆಂತ ಮಾತಾಡ್ತೀಯಲ್ಲ, ಅದಕ್ಕೆ ಹೈಡ್ ಮಾಡ್ತಾರೆ ಹಾಗೆ.
ನೀನು ಸಪೋರ್ಟ್ ಮೆಸೇಜ್ ಹಾಕಂತೆ ಖಾಲಿ ಹೈಡ್ ಮಾಡುದಿಲ್ಲ. ಬಾ ನನ್ನ ಸಂಗೀತ ಅಂತ ಹೇಳ್ತಾ ಇದ್ದಾರೆ. ಬಾ ನನ್ನ ಸಂಗೀತ, ನಿನಗಾಗಿ ನನ್ನ ಸಂಗೀತ, ಅದಷ್ಟೇ ಬರುದು. ಎಷ್ಟು ಸಾರಿ ಹೈಡ್ ಮಾಡಿದ್ರೆ ನಾನು ಬರ್ತೀನಿ ರಾಹುಲ್, ಹೆದರಬೇಡ ಆಯ್ತಾ ಅಂತ ಹೇಳ್ತಾ ಇದ್ರಿ. ಈಗ ನೀನು ಇವತ್ತು ರಾಹುಲ್ ಇದು ಲೈವ್ ಮಾಡಿದ್ರೆ ನೀನು ಹೈಡಲ್ಲಿ ಅಲ್ವಾ? ಇವತ್ತು ರಾಹುಲ್ ಇದು ಲೈವ್ ಮಾಡಿದ್ರೆ ನಿನಗೆ ಹೋಗ್ಲಿಕ್ಕೆ ಆಗುದಿಲ್ಲ ಲೈವಿಗೆ. ಓಕೆ ರಾಹುಲ್ ಬ್ರೋ, ಇವತ್ತು ನೀವು ಲೈವ್ ಮಾಡಿ ಆಯ್ತಾ? ಸಂಗೀತ ಹೇಗೆ ಬರ್ತಾರೆ ಅಂತ ನೋಡು ಒಮ್ಮೆ. ಅದೇನು ಗೊತ್ತಿಲ್ಲ, ಸಂಗೀತನ ನನಗೆ ತುಂಬಾ ಪ್ರೀತಿ ಅಂತೆ. ಹೌದೌದು, ಅವತ್ತು ಸಂಗೀತನ ಮೇಲೆ ಎಲ್ಲರಿಗೂ ಕೂಡ ತುಂಬಾ ಪ್ರೀತಿಯೇ, ಪ್ರಸದಣ್ಣನಿಗೆ, ಶಾಂತಸಿಸ್ನಿಗೆ. ಆದ್ರೆ ಇದು ಸಂಗೀತ ಉಂಟಲ್ಲ, ಕೋತಿ ತರ ಮಾಡ್ತದೆ, ಕೋತಿ ಕುಣಿದಾಗೆ ಕುಣಿತದೆ, ಅದು ಎಲ್ಲರಿಗೆ ಬೈತದೆ, ಅದಕ್ಕೆ ಬೇಜಾರು ಎಲ್ಲರಿಗೂ ಕೂಡ. ಹೈಡಲ್ಲಿ ಇರಲ್ಲ, ನಾನು ಮಾಡ್ತೀನಿ ರಾಹುಲ್ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ನೀನು ಹೈಡ್ ಮಾಡು, ಇದು ನೀನು ಲೈವ್ ಮಾಡು, ಆಗ ನೋಡು ತುಂಬಾ ಜನ ಬರ್ತಾರೆ ನೀನು ಯಾರಂತ ನೋಡ್ಲಿಕ್ಕೆ. ಗಂಟೆಗೆ ಎಂಡ್ 4 ಗಂಟೆಗೆ ಎಂಡ್ ಮಾಡ್ತೇನೆ ನಾನು. ಸಂಗೀತ ಟುಗೆದರ್ ಲೈವ್ ಮಾಡೋಣ. ಹೌದೌದು, ನೀವು ಟುಗೆದರ್ ಲೈವ್ ಮಾಡಿ, ಅದಾಗ್ಬೋದು. ಟುಗೆದರ್ ಲೈವ್ ಮಾಡು ಸಂಗೀತ. ನೀನು ಹೋಗು, ರಾಹುಲ್ ಲೈವ್ ಮಾಡ್ತಾರಲ್ಲ ಟುಗೆದರ್ ಲೈವ್ಗೆ, ಇದು ಮಾಡ್ತಾರೆ, ನೀನು ಹೋಗಿ ಲೈವ್ಗೆ ಬಾ, ಟುಗೆದರ್ ಲೈವ್ಗೆ ನಾವು ಬರ್ತೇವೆ ಅಲ್ಲಿಗೆ. ಅಲ್ಲಿ ನೀನು ಮಾತಾಡು, ನೋಡುವ ಹೇಗೆ ಆಗ್ತದೆ ಅಂತ. ಶಾಂತಸಿಸ್ ಮಲಗಿದ್ರು ಕಾಣಬೇಕು, ನಿದ್ದೆ ಬರುದಿಲ್ವ ಅವರಿಗೆ? ಅವರು ಆನ್ ಇಟ್ಟು ಮಲಗ್ತಾರೆ ಒಮ್ಮೊಮ್ಮೆ, ನಿದ್ದೆ ಬರುವಾಗ ಆನ್ ಇರ್ತದೆ ಅದು. ಯಾಕೆಂದ್ರೆ ಜನ ಇದ್ದಾರೆ ನೋಡಿ, 7 ಇದ್ದಾರೆ, ಹಾಗಾದ್ರೆ ಅಲ್ಲಿ ಆನ್ ಇಟ್ಟಿರ್ಬೋದು ಅವರು ಶಾಂತಸಿಸ್. ಅದು ನನಗೆ ಕೂಡ ಹಾಗೆ, ಒಮ್ಮೆ ಮೊಬೈಲ್ ನೋಡುತ್ತಿರುವಾಗಲೇ ನನಗೆ ಕೂಡ ನಿದ್ದೆ ಬರ್ತದೆ ಮಧ್ಯಾಹ್ನ ಟೈಮಲ್ಲಿ. ಇಲ್ಲಪ್ಪ, ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಮೊನ್ನೆ ಇವತ್ತು ಬೆಳಿಗ್ಗೆ ಲಾಸ್ಟ್ ತನಕ ಇದ್ರು ಅವರು. ಆಡ್ರಿಲ್ ಫೆರ್ನಾಂಡಿಸ್ ಅವರು ಬಂದು ಹಾಯ್ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಆಫ್ಟರ್ನೂನ್ ಫೆರ್ನಾಂಡಿಸ್ ಅವರೇ, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಎಂತ ಸ್ಪೆಷಲ್ ಇವತ್ತು? ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ. ಜನ ಇದ್ದಾರೆ, ಕಡಿಮೆ ಮಾಡಬೇಕಾ ಬೇಡವಾ? ಯಾಕೆ ಕಡಿಮೆ ಮಾಡ್ತೀವಿ? ನಾನಿನ್ನೊಂದು 10-20 ನಿಮಿಷ, 10-15 ನಿಮಿಷ ಇರೋದು ಅಷ್ಟೇ. 15 ನಿಮಿಷ 16 ನಿಮಿಷ ಇದ್ದೇನೆ ಅಷ್ಟೇ, ಮತ್ತೆ ಲೈವ್ ಎಂಡ್ ಮಾಡ್ತೇನೆ. ಅಷ್ಟರವರೆಗೆ ಇರಲಿ ಜನ. ಮತ್ತೆ ನನಗೆ ಕೂಡ ನಿದ್ರೆ ಬರ್ತದೆ, ಹಾಗೆ ಆಗ್ತದೆ, ಚೆನ್ನಾಗಿ ನಿದ್ರೆ ಬರ್ತದೆ. ಏದಿಪ್ಪ ಡಿಸ್ಚಾರ್ಜ್ ರಾಹುಲ್, ಡಿಸ್ಚಾರ್ಜ್ ಅಪ್ಪ. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ರಾಹುಲ್. ಥ್ಯಾಂಕ್ ಯು. ನೀವು ನೋಡಿದ್ರೆ ಶಾಂತ ಆನ್ ಇಟ್ಟು ಮಲಗ್ತಾರೆ ಅಂತ. ಹೌದೌದು, ಮಲಗಿರ್ಬೋದು, ನಮ್ಗೆ ಗೊತ್ತಾಗ್ತದಾ? ಇಲ್ಲ, ಆದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಇರ್ತದೆ ಅವರು ಆನ್ ಇಟ್ಟು ಮಲಗಿರ್ತಾರೆ ಅಂತ. ಯಾಕೆಂದ್ರೆ ಜನ ಇದ್ದಾರಲ್ಲ, ಇಲ್ಲದಿದ್ರೆ ಯಾರಿರ್ತಾರೆ ನನ್ನ ಲೈವಲ್ಲಿ? ಯಾರು ಇರುದಿಲ್ಲ, ಯಾರು ನಿಲ್ಲುದಿಲ್ಲ. ಈಗ ಜನವೇ ಇಲ್ಲ, ಇಲ್ಲದಿದ್ರೆ 0 ಕಾಣಿಸ್ತದೆ. ಅವರು ಇರ್ತಾರೆ, ಕ್ರಾಸ್ಟಸಿಸ್ ಇರ್ತಾರೆ, ಕೆಲವು ಜನ ಇರ್ತಾರೆ, ಐಡಲ್ಲಿ ಇರ್ತಾರೆ, ಅವರು ಆನ್ ಇರ್ತಾರೆ. ಕೆಲವು ಜನ ಕ್ರಾಸ್ಟಸಿಸ್ ಕೂಡ ಇರ್ತಾರೆ ಒಮ್ಮೊಮ್ಮೆ, ಮತ್ತೆ ಶಾಂತಸಿಸ್ ಕೂಡ ಆನ್ ಇರ್ತಾರೆ ಒಮ್ಮೊಮ್ಮೆ. ಹಾಗೆ ಹೆಲ್ಪ್ ಮಾಡ್ತಾರೆ ಅವರನ್ನು, ನಮಗೆ ಗೊತ್ತಾಗುದಿಲ್ಲ. ಕಾಣದ ಕೈಗಳು ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಾರಲ್ಲ, ಅದು ಖಂಡಿತ ಮಾಡ್ತಾರೆ ಅವರು, ಅದು ನಮಗೆ ಗೊತ್ತಾಗುದಿಲ್ಲ ಅಷ್ಟೇ. ಹಾಗಾದ್ರೆ ಇವತ್ತು ಹಾಸ್ಪಿಟಲ್ ರಾಹುಲ್ ಲೈವಾ? ಗೊತ್ತಿಲ್ಲ, ಈಗ ಕೇಳಬೇಕು ರಾಹುಲ್ ಹತ್ರ. ಗೊತ್ತುಜ್ಜಿ ಅಕ್ಕ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅಂತ ಅವರಿಗೆ ಯಾವಾಗ ಡಿಸ್ಚಾರ್ಜ್ ಅಂತ. ಬಕ್ಕ ಅಮ್ಮಂತು ಬೇರೆ ರೂಪುಣಿ ಇಲ್ಲಡು
ರಾಹುಲು ಇಲ್ಲಡ ಅಮ್ಮಂತುವರೆ ಇರುಪ್ಪುನು ಆಸ್ಪತ್ರೆಯಲ್ಲೆಲ್ಲ ಲೈವ್ ಮಾಡುದಿಲ್ಲ ಕಾಣ್ಬೇಕು ಅವ್ರು ಮನೆಗೆ ಬಂದ್ರೆ ಅಂತ ಮಾಡ್ತಾರೆ. ನನಗೆ ಜೋರು ನಿದ್ರೆ ಬರ್ತದೆ ಮಾರೆ, ಬಾಯ ಹಂಗ ಒಂದು ಕಾರಣದ. ಅವರು ಹೋದ್ರಾ ಫೆರ್ನಾಂಡಿಸ್ ಅವ್ರು ಬಂದ್ರಲ್ಲ, ಹೋದ್ರಾ ಲೈಕ್ ಕೊಡ್ಲಿಲ್ವಾ ಅಂತ. ಹೌದು, ನನ್ನ ಹೊಸ ಜನ ಬರ್ತಾರೆ ಆದ್ರೆ ಅವರು ಹೆಚ್ಚು ಹೊತ್ತು ನಿಲ್ಲುವುದಿಲ್ಲ ಮಾರ್ರೆ. ಕಪ್ಪು ಸಿಸ್ ಬರ್ತೀರಾ? ಹಾಯ್ ಪನದಲ್ಲಿ ಹಾಯ್ ಕಪ್ಪು ಸಿಸ್, ವೆಲ್ಕಮ್. ರಾಹುಲ್ ಲೈವ್ ಮಾಡುವಾಗ ನರ್ಸ್ನ ಬದಿಯಲ್ಲಿ ಈ ಸಂಗೀತ ಮಂಡೇ ಮಾಡು ಲೈಕ್ ಆನ್. ಕಪ್ಪಸಿಸ್ ವೆಲ್ಕಮ್ ಅವೇ ಹೊರಸ್ ಮಲ್ತಾರ ಲೈಕ್ ಆನ್. ಓಕೆ ಓಕೆ, ನಾನೊಂದು 10 ನಿಮಿಷ ಆತೆ ನಾನು 14 ನಿಮಿಷ ಬಕೆಂಡ್ ಮಲ್ಪೆಸಿಸ್ ಯಾನ್ ಇತ್ತೆ ಪಾತಿರ್ನಿ ಸಂಗೀತಡ ಆಕಲು ಕ್ರಾಸ್ಟಸಿಸ್ ಬಕ್ಕ ಶಾಂತಸಿಸ್ ಬರೋಂಡು ಉಪ್ಪೇರು ಹೊರಾರ ಪನ್ಪಿನಿ ನಾನು. ಕಪ್ಪಸಿಸ್ ನಮಸ್ತೆ ಅಂತ ಹೇಳ್ತಾರೆ ಸಂಗೀತ. ನಾನು ಲೈವ್ಗೆ ರಿಸೈನ್ ಕೊಡುವುದು ದಾದಾಂಡಿಯೇ ಕೈಬೇನೆ ಸುಮಾರೇ ಆತುಜೆ ಯಾನ್ಲ ಇನ್ನ ವೀಡಿಯೋ ತೂತುಜಾವೆ ತೂಪೆ ಇನ್ನ ಉಂಡು ಬಕ್ಕ ಬೇರೆ ಜಗ್ಗಣ್ಣಲ್ಲಿ ಉಂಡು ಅರ್ಜೆಂತಲ್ಲಿ ವೀಡಿಯೋ ಉಂಡು ತೂಪೆ. ಸಹವಾಸ ಬೇಡ, ಲೈವ್ದು ಸಹವಾಸ ಬೇಡ ಅಂತ ಹೇಳ್ತಾರೆ. ಪಾಪ ಸಾಕಾತ ಅತಿ ಏತ್ ಲೈವ್ ಮಲ್ದಿಜಾರ ಅತಿ ನಿಕುಲ್ಪುರ ಒಂಜಿ ವರ್ಷ ಅನಾಗ ನಮಕ್ ಸಾಕಾದ್ ಬೋಪುಣಿ ಈ ಲೈವ್ದ ಒಂದಿಟ್ಟು ಬೇರಡ್ ಒಂಜಿ ಬೇಗ WH ಲಾಪು ಜತೆ ಕರ್ಮದ. ಈ 1 ಗಂಟೆ ಕುಲ್ಲುನ್ ಮನ್ಪಿನೈತೆ ಲೈವ್ ಒಂಜಿ ಗಂಟೆ ಬೋರು ಪಂಡ ಬೋರು ಮಸ್ತ್ 5 ಗಂಟೆ ನಿದ್ರೆ ಲಾಪು. ಲೈವ್ ಅಲ್ಲಿ ಮರ್ಯಾದೆ ಇಲ್ಲ ಅಂತ ಹೇಳ್ತಾರೆ. ಕಪ್ಪು ಒಳ್ಳೆಯವಳು ನಿಜವಾಗ್ಲು ಅಂತ ಹೇಳ್ತಾ ಇದ್ದಾರೆ. ಲೈವ್ ಅಲ್ಲಿ ಮರ್ಯಾದೆ ಇಲ್ಲ ಅವನೊಂದುಲ್ಲೇನು ದಾದಾಂಡಿ ಕಪ್ಪು ಸಿಸ್ ದಾದಾಂಡ್ ಯಾರು ಏನು ಹೇಳಿದ್ರು ಕಪ್ಪ ಅಂದಿ ದಾದಾಂಡ್ ದಾದ ಪಂಡೀರ್ ದಾದನ ಆಂಡೆ ನಮಗೆ ಅತ್ತ ನಮ್ಮ ಎನ್ನ ಲೈವ್ ಹಿಡ್ದಲ್ಲ ಅಂಡ ಯಾರು ಏನು ಹೇಳಿಲ್ಲ ಹೇಳದಲ್ಲ ಪಂತಿ ಚೇರಿಕೆ ಅರೆ ಕೈಬೇನೆ ನಾನು ಬೇಡ ನನಗೆ ಅಷ್ಟೇ ಸಾಕಾದ ಅದೇ ಬೊಡಿದು ಹೋಗ್ನು ಸತ್ಯ. ನಾನು ಯಪ್ಪ ಹೊರ ಮೋನ ಆಪಿನ ಕಾಪುನು ಆತೆ ಪಕ್ಕ ದಿನೋಲತ್ತು ಪುರ್ಸೊತ್ತು ಪುನಗ ಬರ್ತೀನಿ ಲೈವ್ಗೆ ಆತೆ. ನಮ್ಮಳ ಜನ ಎಲ್ಲ ಇಜ್ಜಿರ್ದಲ್ಲ ಲೈವ್ಗೆ ದಿನೋಲ ಮಲ್ಪರೆ ಪಕ್ಕ ಅತಿ ನಮ್ಮ ಇತ್ತೇನೆ ಜನ ಇಜ್ಜೇರು. ನಾನು ಅದೇ ಒಂಜಿ ವೈರಲ್ ಇತ್ತನ ದಿನೋಲ ಬರೋಳಿ ಅಲ್ಲಿ ನಮ್ಮಳ ಜನನೇ ಇಜ್ಜೆಲ್ಲ ಪೊಕ್ಕಡ ದಾಯ ಬರ್ತೀನಿ ನಮ್ಮ ಲೈವ್ಗೆ ಅತಿ. ಮತ್ತೆ ಯಾಕೆ ಮರ್ಯಾದಿಲ್ಲ ಅಂತೆ ಲೈವ್ ಮಾಡು ಕಪ್ಪು ನಾನು ಬರ್ತೇನೆ. ನೀನು ಮೊರಡಿ ಬರ್ತೇನೆ ಅಂತ ಹೇಳಿದಲ್ಲವ ಸಂಗೀತ, ಹೋಗಿದ್ಯಾ ನೀನು? ಮೊನ್ನೆ ಅವ್ರು ಲೈವ್ ಮಾಡಿದ್ರು, ನೀನು ಮೊನ್ನೆ ಬರ್ತೇನೆ ಅಂತ ಹೇಳಿದ್ಯಲ್ಲ ಲೈವ್ ಮಾಡಿ ಅಂತ ಹೇಳುದು ನೀನು, ಮತ್ತೆ ಹೋಗುದಿಲ್ಲ ಮಾರಾಯ. ಅವ್ರು ಲೈವ್ ಮಾಡಿದ್ರು ಮೊನ್ನೆ. ಅಲ್ಲ ಯಾರು ಬರ್ಪೇರಿಗೆ ಸಂಗೀತ ಬರ್ಪೇರಿಗೆ ಕಪ್ಪು ಸಿಸ್ ಸಪೋರ್ಟ್ ಮಾಡಿ ಯಾರ್ಯಾರ ಕೈಯಿಂದ ಕೇಳ್ಕೊಂಡ್ಕಿಂತ ಸುಮ್ಮನೆ ಐಡಲ್ ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತೇ ಇಲ್ಲ ಕಪ್ಪು ಲೈವ್ ಮಾಡಿದ್ದು ಪನಂದುಳ್ಳೇರು ಮಾಡಿದ್ದಾರೆ, ಮೊನ್ನೆ ಮಾಡಿದ್ದಾರೆ ಲೈವ್. ನಾನು ಸ್ವಲ್ಪ ಹೊತ್ತಿದ್ದು ಬಂದೆ ಅವರ ಲೈವಲ್ಲಿ. ಯಾರ್ಯಾರ ಕೈಯಿಂದ ಕೇಳೋದಕ್ಕಿಂತ ಸುಮ್ಮನೆ ಇದ್ರೆ ಅಲ್ಲಿ ಇದ್ರು ಒಳ್ಳೇದು, ಐಡಲ್ ಇದ್ರು ಅಂದ. ನಾನು ಹೇಳಿದ್ದೆ ಲೈವ್ ಮಾಡು ಸೂಪರ್ ಚಾಟ್ ತೆಗಿತೇನೆ ಅಂತ. ನಾನು ಇನ್ನು ಸ್ಯಾಟರ್ಡೆ ಅಷ್ಟೇ ಮಾಡಿದರೆ ಇಲ್ಲ ಅಂದರೆ ಇಲ್ಲ. ಸ್ಯಾಟರ್ಡೆ ಮಾಡ್ತಾರಂತೆ ಅವರು, ಸ್ಯಾಟರ್ಡೆ ವಿಡಿಯೋ ಹಾಕಿ ಸುಮ್ಮನೆ ಇರ್ತೇನೆ ಅಂದೆ. ವಿಡಿಯೋ ತುವೇರೆ ಬಾಕಿಂಡು ಕೆಲವು ಜಂತ ಬಾಕಿಂಡು ವಿಡಿಯೋ ತುವೇರೆ 3-4-5 ಅಂತ ಬಾಕಿಂಡು ವಿಡಿಯೋ ತುವೇರೆ. ನಾನೈತೆ ಪಕ್ಕ ಪುರ್ಸೊತ್ತೆ ನವ್ವೇ ಮಲ್ಪೊಡು ವಿಡಿಯೋನೇ ತಗೋಡು ಪವಿಸಿಸ್ ಬಂತೇರು ವಿಡಿಯೋ ತುವೇರೆ ಪವಿಸಿಸ್ನೆಲ್ಲ ಬಾಕಿಂಡು. ಸಂಗೀತ ನೀನು ಬಂದಿಲ್ಲ? ಹೌದೌದು ಬಂದಿಲ್ಲ ಅವರು, ನನಗೆ ಗೊತ್ತುಂಟು ಅವರು ಬಂದಿಲ್ಲ. ಸ್ಯಾಟರ್ಡೆ ಟೈಮ್ ಹೇಳು ನಾನು ಬರ್ತೇನೆ. ಓಕೆ ಸ್ಯಾಟರ್ಡೆ ಟೈಮ್ ಹೇಳು ನಾನು ಬರ್ತೇನೆ ಅಂತ ಹೇಳ್ತಿದ್ದೆ ಸಂಗೀತ. ಅವತ್ತು ರಾತ್ರಿ ಮಲ್ಪುನ ಮಧ್ಯಾಹ್ನ ಮಲ್ಪುನ ಟೈಮ್ ನೈಟ್
ನೈಟಲ್ಲಿ ನೀನು ಹುಡುಕು ಕಾಣ್ತದೆ ಅವರದ್ದು. ಯೂಟ್ಯೂಬ್ ಆನ್ ಮಾಡಿದರೆ ಕಷ್ಟ ಸಿಸ್ಸಿದು ಎದುರಲ್ಲೇ ಬರ್ತದೆ ಲೈವ್ ಅವರದು ಮತ್ತು ಪ್ರೀತಿ ಸಿಸ್ಸಿದು ಬರ್ತದೆ ಲೈವ್ ಎಲ್ಲ. ಕೆಲವರದ್ದು ಬರ್ತದೆ, ಕೆಲವರದ್ದು ಮಾತ್ರ ಬರುವುದಿಲ್ಲ. 11 ಗಂಟೆ ಮೇಲೆ ಮಾಡ್ತಾರಂತೆ, 11 ಗಂಟೆ ಮೇಲೆ ಮಾಡ್ತಾರೆ ಅವರು. ಗೊತ್ತಾಯ್ತಲ್ಲ ಈಗ, ಅದು ಟೈಮ್ ನೆನಪಿಟ್ಕೊ ನೀನು, ಆಯ್ತಾ ಸಂಗೀತ? ಓಕೆ, ಸೇಮ್ ಟೈಮ್ ಅಲ್ವಾ? ಓಕೆ, ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ನೀನು ರಕ್ಷಾ ಲೈವಲ್ಲಿ ಇಡಿ ಅಂತ ಶಾಂತ ಹೇಳಿದ್ರು. ನೀನು ರಕ್ಷಾ ಲೈವಲ್ಲಿ ಇದ್ದೀಯ ಅಂತ ಶಾಂತ ಹೇಳಿದ್ರು. ಸೇಮ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಟೈಮ್, ಹೌದೌದು. 11 ಗಂಟೆಗೆ ನನ್ನ ಗಂಡ ಬರ್ತಾನೆ. ಬೈತ್ 11 ಗಂಟೆಗೆ ನನ್ನ ಗಂಡ ಬೈತಾನೆ. ಮತ್ತೆ ಯಾರಿಗೆ ಲೈವ್ ಮಾಡಿದವರು? ನೀನು ಬರ್ತೇನೆ, ಲೈವ್ ಇಡಿ, ನಾನು ಬರ್ತೇನೆ ಅಂತ ಹೇಳ್ತಿ, ಪುನಃ 11 ಗಂಟೆಗೆ ಗಂಡ ಬೈತಾನೆ ಅಂತೆ. ಅಯ್ಯೋ ದೇವ, ಗಂಡ ಅಂತ ನಗರ್ತಾ ಇದ್ದಾರೆ. ಎಂಕಲ ತೆಲಿಗೆ ಆಗ್ತಾನೆ ಮೇಲೆ ಗಂಡದ. ಅಯ್ಯೋ ಮಂಡ ಬಂದ್ಬಿಡು ಕೂಡ ಹಾಗೆಲ್ಲ ತಿಳ್ತಿದ್ದೆ ಬರ್ರಿ. ನನಗೆ ನೀನು ಹುಡುಗಿ ಅಂತವೇ ಆಗುದಿಲ್ಲವ, ನಾನು ಹುಡುಗ ಅಂತವೇ ಎನಿಸಿದ್ದು. ಅಯ್ಯೋ ದೇವ, ಸಂಗೀತ ಎಂಥದಿದು? ನಾನು ಮೆಸೇಜ್ ಓದುದಿಲ್ಲಪ್ಪ, ಅದು ಕರ್ಮನಿಂದ ಅಂದಿ ಒಟ್ರಾಸಿ ಮಾತೇನು ಬಕಾಯ ನಿಮ್ಮೇಲೆ ಐಡು ಬಲ್ಪಂದೆ ಕುಲ್ಲೇ ರಾಕೊಲು ರಾಹುಲ್ನ ಕೊಡೆ ಲೈವ್ ಉಡಿ ಮೇಲೆ ಐಡು ಬಲ್ದೇರಿಗೆ ಸಂಗೀತನ ಬಕ ಐಡು ಬಲ್ಪಂದೆ ಕುಲ್ಲೇರ ಆಯಕ್ಕ ದಾರೆ ವಾರಿ ಖುಷಿಟುಲ್ಲಾರು ದಾಲೆಜ್ಜಿ ಡಿ ಪಿ ಚೇಂಜ್ ಮಾಡ್ದಾರ ದುರ್ಗಾ ಪ್ರಸಾದ್ ದಾಲೆಜಿ ಸಂಗೀತನ ಬಾತೆರ ಕೇಂದ್ರತೆ ತಿಳಿಪು ನಿಂಗುಲು ಯಾಲ ಕಪ್ಪು ಸಿಚ್ಚಲ ತಿಳಿಪುಂಡು ಅರ್ಜನ ಮೆಸೇಜ್ ತೋದು ಸಂಗೀತಲ ತಿಳಿಪು ಇಂಕುಲ್ಲ ತಿಳಿಪು ನನಂಜಿ 7 ನಿಮಿಷ ಒಳ್ಳೆ ಬಕ್ಕ ಎಂಡ್ ಲೈವ್. ದುರ್ಗಾಪ್ರಸಾದ್ ವನಸಾಂಡೆ ದಾದ ಸ್ಪೆಷಲ್. ಅಕ್ಕ ಬಾಲ್ಯದ ಡಿ ಪಿ ಬಾಲ್ಯದನಾ? ಹಾ ಸರಿ ಸರಿ. ವನಸಾಂಡೆ ಎಂತ ಹೊಸ ಮದುವೆ ಆಗಿದ್ದ? ಹೌದೌದು, ಹೊಸ ಮದುವೆ ಆದದ್ದ ಸಂಗೀತ? ನ್ಯೂ ಕಪಲ್ಸ ನೀವು? ನನ್ನ ಗಂಡ 10 ಗಂಟೆ ವನಸಾಂಡಕ್ಕ ಅಂತ ಹೇಳ್ತಾ ಇದ್ದಾರೆ. ಅಂದೆ ದಾದಿ ಸ್ಪೆಷಲ್ ವನಸಿಗೆ ದಾದಿ. ಮೆನ್ ಏನಿ ವನಸಿಗೆ ದಾದಿ ಮೆನು ಸಂಗೀತ ನಗ್ತಾ ಇದೆ. ನೀನೇ ನಗ್ಬೇಕು ಸಂಗೀತ, ನೀನೇ ಮೆಸೇಜ್ ಹಾಕು, ನೀನೇ ನಗು. ಕಿರೀಟ ಒಂದು ಬಿಟ್ಕೊಡ್ಬೇಡ ಆಯ್ತಾ? ಮಗೆ ಒಲ್ಲೆ ಮಗೆ ಹೇಳೋದು ಟಿವಿ ತೂದು ದಾದೆಲ್ಲ ತಿರುತೋದಲ್ಲಿ ಯಾಲ್ಲದು ಎಂಕಲ್ ತೆಲಿಕೆ ಆಗ್ತಾನೆ. ಕಾಮಿಡಿ ಸಿಂತು ಒಂದುಲ್ಲೆ ಮೀನು ಸಂಗೀತಕ್ಕೆ ಮೀನಾ ಆಯ್ತು ಹೇಳ್ತೊಂದುಲ್ಲ ಯಾಲ ದಾದಾ ಮೇನಲ್ಲ ಮೀನು. ಮೀನು ಪನ್ಯ. ಹಾ ಗೊತ್ತಾನು. ಅದು ಗೋಪಾಲವಿರ್ಬೇಕು. ಗೋಪಾಲಗೆ ಮೀನು ಎಂತ ಅಂತ ಗೊತ್ತಾಗ್ತದೆ. ದುರ್ಗಾಪ್ರಸಾದ್ ಲೈಕ್ ಕೊಡ್ಜಾಡ ಒಂಜಿ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡ್ತೆ ಲೈಕ್ ಕೊರ್ಲೆ ಅವೇ. ಮೀನು ಯಾರೆಲ್ಲ ಇದ್ದೀರ ಒಂದು 6 ನಿಮಿಷ ನಿಲ್ಲಿ ಆಯ್ತಾ? ಕೊರಿಯ ಮಾರೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಒಂಜಿ ಲೈಕ್ಲ ಇಂಪಾರ್ಟೆಂಟ್ ಉಂಡು ಎಂಗ್ಲಿಗ್ ಅಮೂಲ್ಯವಾದಿದ್ದೇನೆ ಲೈಕ್ ಬುರಣಿಕಲ್ಲ ಅಂಚೆಗಳು ಕೇಂದ್ರದೆ ತೊಂಡವೇನು ಲೈಕ್ ಬುರ ಕೇಂದ್ರದೆ ತೊಂಡೆಂಗುಲು. ಇನ್ನಿತ ಜನ ಪೂರ ಕಂದಿನಿ ಸಂಗೀತ
ಅಂಚೆ ಸಂಗೀತಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೋಸ್ಟ್ಗೆ ಎಲ್ಲ ಗೊತ್ತಿರಬೇಕು, ರಾಂಗ್ ಮೆಸೇಜ್ ಬಂದರೆ ಅದನ್ನು ಸರಿ ಓದಬೇಕು. ಹೌದೌದು, ನಮಗೆ ಗೊತ್ತಿಲ್ಲ ಮಾರ್ರೆ, ನಾವು ಸ್ವಲ್ಪ ಕಡಿಮೆ ಎಲ್ಲ ಕಲಿತದ್ದು. ನೀನಾದರೆ ಹುಷಾರಿದ್ದೀರ, ಎಲ್ಲ ಭಾಷೆಯಲ್ಲಿ ಸಕಲ ಕಲಾ ಪಂಡಿತ ಅಲ್ಲ ನೀನು, ಅದಕ್ಕೆ ನಿನಗೆ ಗೊತ್ತಾಗ್ತದೆ. ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಅದು. ಲೈವ್ಗೆ ಬಂದವರು ಲೈಕ್ ಕೊಡಿ. ದಾನೆ 5 ನಿಮಿಷ ಒಕ್ಕ ದೂರ ಕೊಪ್ಪರೆ ಇಜ್ಜಿ ಎನ್ನ ಟೈಮ್ ಮಾಡು ಒಂಜರೆ ಯಾನು ಬಾರಿ ಬಂಗೋಡು 1 ಗಂಟೆ ಲೈವ್ ಮಲ್ಪುಡು ಕೊಲ್ದು. ಅವಳ ವಾಚ್ ಅವರ್ ಬೋರ್ಡ್ ಬಂದು ಮಾತ್ರ ಲೈವ್ ಮಲ್ಪುಡು ಕೊಲ್ದು. ಅವಳ ಟೈಮ್ ದೆತ್ತೊಂದು ಮಲ್ಪುಡು ಬಕ್ಕೈ ಒಡೆಲ್ಲ ಪೋಪಿನಿದಲ್ಲ ಇಜ್ಜಿ ಪೋಯರೆ ಒಡೆಯಲ್ಲ ಇಜ್ಜಿ. ಇಂಕ ರಕ್ಷಸಿಸ್ ಬರ್ತೆ, ರಕ್ಷಸಿಸ್ನ ಲೈವ್ ಇಜ್ಜೇನಿ ಲೈಕ್ ಪನೊಂದುಲ್ಲೆ. ಥ್ಯಾಂಕ್ ಯು ರಕ್ಷಸಿಸ್, ಥ್ಯಾಂಕ್ ಯು ಸೋ ಮಚ್. ಈ ಮೊರನಿ ಒಂದಿತ್ತ ಮೊಸಳಿಕೆದ ಲೈವ್ ಮಲ್ದಾರೆ ರಕ್ಷಸಿಸ್. ಸಂಗೀತ ಆಯಿ ರಕ್ಷಾ ಪನೊಂದುಲ್ಲೇರು ಒಡೆಲ ಪೋಯರೆಜ್ಜಿಯೇ ಯಾನ್ ಜಸ್ಟ್ ಲೈವ್ 1 ಗಂಟೆ ಆಪುಂಡು ಎಂಡ್ ಮಲ್ಪುಂಡು. ಜನ ಇಜ್ಜರತ್ತೆ ದಾಲ. ನೋ ನಂಗೆ ಜ್ವರನಾ? ಓ ರಾಹುಲ್ಗಳ ಜ್ವರಗೆ ಯಾರು ಅಡ್ಮಿಟ್ ಆತಿರ್ಗೆ? ರಾಹುಲ್ ಆಸ್ಪತ್ರೆ ಅಡ್ಮಿಟ್ ಆತ ಟೈಫಾಯ್ಡ್ ಗ್ಯಾರೆಗ್ ಇತ್ತೆ ಬತ್ತು ಪೋಯರು ಇತ್ತೆ ಜ್ವರ ಪೋಡಿಗಿನ ಪಿನಿ. ಎನ್ನ ಮಗಕ್ಲ ಶಾಲೆಗೆ ರಜೆ ಮಲ್ದೆ ಜ್ವರ ಪಂದು. ಇತ್ತೆ ಜ್ವರ ಕಮ್ಮಿ ಉಂಡು, ತೆಮ್ಮುಂಡು ಬಕ್ಕೊಂತರ ಒಂದಿತ್ತಲ ಕಲ್ಪೆ ಗರ್ವಾರ್ಪಿನಿ ಓ ಪಂಡಲ ಗರ್ವಾರ್ಪಿನಿ. ಗೊಬ್ಬೆರೆ ಬುಡೋಡು ಪನ್ಪಿನಿ, ಗೊಬ್ಬನ ಮೇಯಿ ಪೊಡಿ ಹಾಪುಂಡು, ಪೊಡಿ ಅದು ಕೂಡ ಬಯ್ಯನ ಜ್ವರ ಬರ್ಪುಂಡು. ವೇಷ ವಿಡಿಯೋ ರಿಮೂವ್ ಮಂದಿರುವ ಐತಿ ಓ ವೇಷದ ಪಾಡ್ದಾರಿಯೇ ಯೋ ದೇವರ ಎಂಕುಲ ನನ್ನ ವೇಷದ ಪುರ ಪಾಡ್ರಿಜ್ಜ ವೇಷದ ಪಂಡ ಉಂದಾ ಅವು ಮುಂದೆ ಬರ್ಪುಂಡಮ್ಮ ಮಲ್ಲ ಮಂಡೆ ದೀತಿನ ಪೋಪುಣ ಅವ್ವ ಎಂಕಲ ಜ್ವರ ಮಾರ್ರೆ ಅಂದಿ ಮಾತಿರ್ಗ್ಲ ಜ್ವರ ಹೌದಾದು ನೀ ಬರ್ಸಡು ಅವರ ಬರ್ಸ ಅವರ ದೊಂಬು ಒಕ್ಕಡೆ. ಸಂಗೀತ ಸುಮ್ಮನೆ ಹೇಳುದ ಪಾಪ, ಅವ್ರ ಜ್ವರದಲ್ಲಿ ಅಲ್ಲಿ ಮಲಗಿದರೆ ಎಂತ ಲೈವ್ ಮಾಡುದು, ಅವ್ರ ಲೈವ್ ಮಾಡುದಿಲ್ಲ ಈಗ. ಅನಾರ್ಕಲಿ ಪಿಲಿ ಕರಡಿದ ಒಂದು ಮಲ್ದೇರಾ ಜ್ವರ ಮಾರ ಅಂದಿ ಒಂದು ಬರ್ತಿದ್ದೆ ನಾನು ನೋಟಿಫಿಕೇಶನ್ ಬರ್ತಿತ್ತು ನೀರಿಗೆ ಆ ತಕುಲೆ ಎತ್ತಿ ಬಿಡ್ತೀರಾ, ಬ್ಲಾಕ್ ಮಾಡ್ದು ಬಿಡ್ತೀರಾ ಅಡೆಗೆ ಓಡೆ ಆಯನ ಅಮ್ಮಡಿ ಗೊಬ್ಬರ ಬೋಪುನು ಮನಿ ಪಂದೆ ಜಪ್ಪರೆ ಪಲ್ಲೆ ಐಚಿ ಚಿತ್ತೆ ಕುಲ್ಲ ಕುಲ್ಲ ದೀತೀರ ఆయన ಪಪ್ಪ ಕುಲ್ಲ ದೀತೀರ ఆయన టీవీ దీదు అలా నిద్రలో బర్పుజి చెప్పేలా చెప్పుజి ಮರ್ದದ ಅಮಲ್ ಇಜ್ಜಿದೋ ಜೋಡು ದಾಲ ನರ್ಸ್ ಹತ್ರ ಮಾಡಿಸ್ತಾರೆ ಲೈವ್ ಅಂದ ಅವೇ ಪನ್ಪಿನಿ ಸಂಗೀತ ನರ್ಸನ್ ಕೈ ತಲ್ಕೊಳ್ಳೋದು ಲೈವ್ ಮಲ್ಪಲೆ ಎಂದು. ಇವತ್ತು ರಾಹುಲ್ ಜೊತೆ ನರ್ಸ್ ಇರ್ತಾಳೆ ಲೈವ್ ಅಲ್ಲಿ ಇಜ್ಜಿಯೇ ಪಕ್ಕಡೆ ಪಾಪ 6 ಹುಷಾರಿದ್ದ ಅವಳು ಹಾಸ್ಪಿಟಲ್ ಜೈದೇರು. ಈ ಸಂಗೀತಗೆ ಮಕ್ಕರ್ ಗೊತ್ತಾಂಡೆ ಸಂಗೀತನ ಮಕ್ಕರ ಇಟ್ಲ ಅವು ರಕ್ಷಸಿಸ್ ಅವಿತ ವಿಡಿಯೋ ರಿಮೂವ್ ಆಂಡತೆ ದಾಲ ಒಂದಿಜ್ಜೆ ನಮಗೆ ಚಾನಲ್ಗೆ ದಾಲ ತೊಂದರೆ ಇಜ್ಜೆ ಐಟ್ ಚಾನಲ್ಗೆ ನಮ್ಮ ಚಾನಲ್ಗೆ ದಾಲ ತೊಂದರೆ ಆಪುಣ ಐಟ್ ಐಟ್ ಜೋಕುಲಿತ್ತೀರ ಐಕ್ ರಿಮೂವ್ ಮಲ್ತೇರು. ಓ ಯಾನಿ ಪಾಡ್ದೇವಿ ಬರ್ತರೇದ ಹೌದಲ್ಲ ಪೂಜಾ. ಮಲ್ಲಿಕಾ ಸಿಸ್ ಲೈಕ್ ಕೊಟ್ಟೆ ಪನೊಂದುಲ್ಲೇರು, ಮಲ್ಲಿಕಾ ಸಿಸ್ ಬರ್ತೆ ಲೈಕ್ ಪನೊಂದುಲ್ಲೇರು. ಥ್ಯಾಂಕ್ ಯು ಮಲ್ಲಿಕಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ರಕ್ಷಾ ಸಿಸ್ ಥ್ಯಾಂಕ್ ಯು ಅಂತ ಹೇಳ್ತಿದ್ರೆ ಮಲ್ಲಿಕಾ ಸಿಸ್ ಚಾನಲ್ ಪ್ರಾಬ್ಲಮ್ ಇಜ್ಜಿ ಅಕ್ಕುಲೆ ರಿಮೂವ್ ಮಾಡ್ತೀರಿ. ಓಕೆ ಎನ್ನ ಒಂಜಿ ಮದುವೆ ಉಂಡು, ಒಂಜಿ ಮದುವೆನಾ ಒಪ್ಪದೇರ ಮಾತೆಲ್ಲ ಏತು ಮದುವೆ ಬೇರೆ ಮೇಲೆ ಒಂಜಿ ಮದುವೆ ಉಂಡಿಗೆ. ಓಕೆ ಬರ್ಕ ಈರು ಕಾಕಾಜಿ ಕಡಪುರೊಡತ ಮಾಡ್ರೆ ಬರ್ರೆ ಓಲು ಎಂಚ ಬಂದು ಎಂಗ್ಲಿಗೆ ಗೊತ್ತು ಪೊಡತೆ ಏಪ ಮದಿಮೇಪ ಡೇಟ್ ಪಲ್ನೆ ಬಕ್ಕ ಓಲು ಪಲ್ನೆ ಬಕ್ಕ ದಾರೆ 8 ಗಂಟೆ ಪಲ್ನೆ ಎಂಗುಲು ಒನಸ್ತ ಟೈಮ್ ಅನ ಬರ್ಪ ಕವರ್ ಕೊಡ್ದು ಒಲಸುನ್ಪಿನಿ ಬಕ್ಕ ಸೀದಾ ಬರ್ಪಿನಿ ಅಂಚ ಮದಿಬೇಮಿನಿ ಬತ್ತಿನೊಂಜಿ ಲೋಗ ಪುರ ಮಲ್ಪೊಲಿ ಮಾರ್ರೆ ಅಲ್ಲ ಕಾಣೆ ಬೇಗನೆ ಬರೇ ಪುರ ಅಪ್ಪು ಅಂಚ ಚಾನಲ್ ಪ್ರಾಬ್ಲಮ್ ಇಜ್ಜಿ ಅಕ್ಕುಲೆ ರಿಮೂವ್ ಮಲ್ತೇರು. ರಕ್ಷಾ ಸಿಸ್ ಥ್ಯಾಂಕ್ ಯು ಪನೊಂದುಲ್ಲೇರು. ಹಾಯ್ ಮಲ್ಲಿಕಾ ಸಿಸ್ ಪನೊಂದುಲ್ಲೇರು. ಪ್ರಸಾದ್ ಅನ್ನ ಹಾಯ್ ಪನೊಂದು ಆಣ ನಮಕ್ಕಿತ್ತ ಒಂಜಿ ತಲಕ ಬೂರುಜೆಯೇ ಸ್ಟ್ರೈಕ್ ದಲಕ ಬೂರುಜ ನಮ್ಮ ಚಾನಲ್ಗೆ. ರಕ್ಷಾ ಸಿಸ್ ನಮ್ಮ ಚಾನಲ್ಗೆ ತಾವು ಸ್ಟ್ರೈಕ್ ದಲಕ ಬೂರುಜ. ಹಾಯ್ ಮಲ್ಲಿಕಾ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ದುರ್ಗಾ ಪ್ರಸಾದ್. ರಕ್ಷಾ ಸಿಸ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ.
ಪ್ರಸಾದನ್ನ ಹಾಯ್ ಅಂತ ಹೇಳ್ತಾ ಇದ್ದಾರೆ. ದಾದನ ವೈಟಿ ಓನರ್ನ ಸಹ ಬರೋದ್ರಲ್ಲಿ ನರ್ಸ್ ಮತ್ತೆ ಡಾಕ್ಟರ್ ಡ್ಯಾನ್ಸ್ ಇದಂತೆ ರಾಹುಲ್ ಲೈವ್ ಅಲ್ಲಿ. ಪಂಪೆ ದಿನ ಪಂಪೆ ಉಂಡು ಕಾರ್ಕಳಡ್ ಮದ್ವೆ. ಓ ದೇವ ಕಾರ್ಕಳಡ್ ಮದ್ಮೆನ. ಓಕೆ ಓಕೆ ಬರ್ಕ ಆಲ್ ದ ಪುದರ್ ಪಲ್ಲೆ ಬರ್ಕ ಕಾರ್ಕಳ ಟ್ರಿಪ್ ಟು ಕಾರ್ಕಳ ಲಾಗ್ ಕಾರ್ಕಳದಲ್ಲಿ ಲಾಗ್ ಅಪ್ಪಗ ಮದ್ವೆ ದಾನಿಗಲ್ಲ ಅವೇ ಏನ ದುರ್ಗಾಪ್ರಸಾದ್ ಮದ್ಮೆದಾನಿ ಕಾರ್ಕಳದಲ್ಲಿ ಲಾಗ್ ರಕ್ಷ ಇಜ್ಜಿ ಇತ್ತೆ ರಿಮೂವ್ ಮಲ್ಪೇರ ಕುಲೆ ಹಾ ದಾಲ ಇಜ್ಜಂಜನ ನಮಕ್ ದಾಲ ತೊಂದರೆ ಇಜ್ಜಿ ನಮ್ಮ ಚಾನಲ್ಗೆ ದಾಲ ತೊಂದರೆ ಇಜ್ಜಿ ಅಕುಲೆ ರಿಮೂವ್ ಮಲ್ತಂಡ ಅದೇ ಓಕೆ ಓಕೆ ಅಣ್ಣ ಇರು ವೈಟ್ ಸ್ಟುಡಿಯೋ ತುಯ್ಯರದ ಅದಾಣ್ಲ ಬೈದಣ್ಣ ಇರೀಗ ಆಯ್ತ ವಿಷಯದ ಬಗ್ಗೆ ಅವಳು ತೊಚ್ಪೋಬೇರತೆ ನಮಕ್ ಬತ್ತನ ಮಿತ್ತರಿ ನಮ್ಮ ವೈಟ್ ಸ್ಟುಡಿಯೋ ನಮ್ಮ ಚಾನಲ್ ಓಪನ್ ಮಾಡ್ಬಿಡಾಗ ವೈಟ್ ಸ್ಟುಡಿಯೋ ಇರ್ತದೆ ನಮ್ಮ ಪ್ರೋಮುಡು ತೊಚ್ಪೋಬೇರಿ ವೈಟ್ ಸ್ಟುಡಿಯೋ ಇತ್ತೆ ರಿಮೂವ್ ಮಲ್ಪೇರ ಕುಲೆ. ಹಾಯ್ ಲವಣೆಸಿಸ್ ಬಂದರು. ಹಾಯ್ ಲವಣೆಸಿಸ್ ವೆಲ್ಕಮ್ ಲೈಕ್ ನನ್ನ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಆಜಿ ನಿಮಿಷ ಉಂಡು ಅಂದಂದ ಆಜಿ ನಿಮಿಷ ಉಂಡು ಕಡ್ದಿದ್ದ ಆಜಿ ನಿಮಿಷ ಉಂಡು ಜನ ಬರೋದಿಲ್ಲೇರಿಗೆ ಇತ್ತೆ ಜನ ಬರೋದಿಲ್ಲ ಲೈಕ್ ಇತ್ತು ತುಪ್ಪೆ. ಲಾವಣ್ಯ ಚೆನ್ನಾಗಿದೆ ಹೆಸರು. ಹೌದು ಅವ್ರದ್ದು ಹೆಸರು ತುಂಬ ಚೆಂದಾಗಿದೆ. ಅವಳೇ ಗೊತ್ತಾಯ್ನಿ ರಿಮೂವ್ ಮಲ್ತೀನಿ. ಹಾ ಅಂದೆ ಅವಳೇ ಗೊತ್ತಾಯ್ನಾ. ಓ ಅಂಚ ಬಾರಿ ಬಂಗಯ್ಯ ಓಲ ಪಾಡ್ರೇಜ್ ನಮ್ಮ ಓಲ್ಲ ಪಾಡ್ರೇಜ್ ಓಲ ಅತೆ ಇತ್ತೆ ನಮ್ಮ ಇತ್ತೆ ಒಂದಿಟ್ಟು ಇದು ನಮ್ಮ ಕುಳ್ಳ ಚಾನಲ್ ಪೂರ ಐತೆ ನಮ್ಮ ಒಂದು ಬರ್ಪಣದು ಪಿಲಿತ ವೇಷ ಪಿಲಿನಲ್ಲಿ ಪೀರ್ ಜೋಕುಲ್ ಪೂರ ಉಪ್ಪುಜೆ ರೈಟ್ ಅವೇನು ರಿಮೂವ್ ಮಲ್ಪೇರ ಬಕ್ಕವು ಸೂಪ್ರಮ್ ಸೋದಲ ಅವೈತಲ್ಲ ಪಾಡ್ರೇಜ ನಮ್ಮ ಪಿಕ್ಚರ್ದ ದಾಲ ಪಿಕ್ಚರ್ದ ಪೋಯಿನ ಆಯ್ತಾ ಒಂಚು ದಾಲ ವಿಡಿಯೋ ದೆತ್ತದ ಪಾಡ್ರೇಜ ಅಂದತೆ ಅವಲ ಯಾನು ನಾಡು ವಿಡಿಯೋ ಅಕುಲ್ ರಿಮೂವ್ ಮಲ್ದೇರ ಅಂದೆ ರಕ್ಷಣಾ ನಂಬರ್ 1 ಇಜ್ಜಿ ಪನೊಂದುಲ್ಲೇರು. ಓಕೆ ಓಕೆ ಓಯೋ ಪನೊಂದುಲ್ಲೇರು. ಥ್ಯಾಂಕ್ಸ್ ಸಂಗೀತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಲಾವಣ್ಯ ಸಿಸ್ ಥ್ಯಾಂಕ್ಸ್. ನೀವು ಪಾಡೇರೆ ಇಜ್ಜಿ ಸ್ಟ್ರೈಕ್ ಬರ್ಪುಂಡು ನೀವು ಪಾಡೇರೆ ಪಂಡ ನೀವು ಪಾಡ್ರೇಜ್ ಪಂಡ ಹೊಸ ತೋಲ ಪಾಡ್ರೇಜ್ಜ ಒಂದಿತ್ತು ನಮ್ಮ ಇದು ನಮ್ಮೆಲ್ಲ ಈ ಮೊಸರು ಕೇಳಿದ ಪೂರ ಪಾಡ್ರೇಜ್ಜ. ಓಯ್ ಅಕ್ಕ ಪಲ್ಲೆ ದುರ್ಗಾಪ್ರಸಾದ್ ಪಲ್ಲೆ ಲಾವಣ್ಯ ಸಿಸ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಓಕೆ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಬೈದಿತ್ತಾರೆ ಆರು ಪಾಪ ಮೊಬೈಲ್ ದಿದ್ದು ಅರೆಗೆ ಹೊರಗೆ ದಾದ ಗೊತ್ತಿನ ಯಾರು ಮಧ್ಯಾಹ್ನ ಪಡ್ತದೆ ಮೊಬೈಲ್ ದಿದ್ದು ಅಡೆಗೆ ಜುಪ್ಪಿರು ಜೋರು ಬರ್ಸಾಗೆ ಕಲ್ನಲ್ಪ ಪಾಡ್ಯಾರೆ ಇಜ್ಜ ಹೊಸ ಮೂವಿದ ಪಾಡ್ರೆ ಇಜ್ಜಿ ಪದ್ಯ ಪಾಡೋಲತೆ ಜೈ ಶ್ರೀರಾಮ್ ಪನದುಲ್ಲೆ. ಲಾವಣ್ಯ ಹೆಸರು ಚೆನ್ನಾಗಿದೆ ಅಂದೆ ಅದಕ್ಕೆ ಥ್ಯಾಂಕ್ಸ್ ಅಂದರು. ಓ ಹಾಗೆ ಅಂದಂದು ಲಾವಣ್ಯ ಪುದರ್ ಎಂಕ್ಲ ಲಾಯ್ಕ ಲಾವಣ್ಯ ಪುದರ್ ಶೋಕ್ ಎಂಕ್ಲ ಪಾಡ್ಲೆ ಪನದುಲ್ಲೆ ಮೊಸರು ಕುಡಿಕೆ ಪಾಡ್ಲೆ ಹಾ ಮೊಸರು ಕುಡಿಕೆದು ಪಾಡೋಲತೆ ಅಥ ಕೇನಿಯಾನೆ ಎಲ್ಲ ಇಜ್ಜಿ ನನ್ನದೇ ಬರ್ಪಿ ತಿಂಗಳು ಮೊಸರು ಉಡ್ಕೊಳ್ಳತ್ತೆ ಎಂಗಲ್ನಿಲ್ಲದಲ್ಪ ಆಯ್ತ ಪುರ ಪಾಡ್ರೆ ಬಲ್ಯ ಅಂದೆ ನಮ್ಮ ಲಾಗ್ ಮಲ್ತದೆ ಯಾ ಪಾಡ್ವತೆ ಐಕೆ ಕೇನ್ಯಾನ್. ಶಾಂತ 4 ಮೆಸೇಜ್ ಹಾಕಿ ಜಂಪಾದ್ಲು. ಯಾನ್ ಪಿಲಿ ಪಾಡ್ವೆ ಮಂಗಳದೇವಿ ಟೆಂಪಲ್ ಅಂದೆ ದುರ್ಗಾಪ್ರಸಾದ್ ಏಪ ಮಾರ್ನೆಮಿಗ ಚೌತಿಗ ಪಿಲಿ ಪಾಡುವರ ಮಾರ್ನೆಮಿಗ ದಾನೆ ನಿಗ್ಲೇ ವೇಳೆ ಇಜ್ಜಗೆ ಅಲ್ಲೇ ಶಾಂತ ಶಿಶು ಬರ್ತೀರಿ. ಶಾಂತ ಶಿಶುನ ಎಕ್ಕಡಿದ್ದಕ್ಕೇನು ಶಾಂತ ಶಿಶು ಉಳ್ಳದೆ ನೀವು ರೂಪೋಡು ಬರ್ತೀರಿ 2 ನಂಬರ್ದ ಕಿರೀಟದ ತಂದೆ ಬರ್ತೀರಾರು. ಆಯ್ತು ಸಂಗೀತ ಟಾಂಗ್ ಕೊರೋಣ ನಾವು ಕಿರೀಟ ಬೋರ್ಡ್ ಯಾರಿಗೆ ಅದೇ ಲಾವಣ್ಯ ಸಿಸ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಶಿಶು ಅಂತ ಹೇಳ್ಕೊಂಡಲ್ಲಿ ದಸರಾಗ ಮಾರ್ನೇಮಿಗ. ಓಕೆ ದಸರಾಗ ಆಂದಿ ಇದು ಚೋಚ ಹೆಂಗ್ ಗೊತ್ತಾಡು ಆಂದಿತ್ತರೀರು ಐಕ ಸಂಗೀತಕ್ಕೆ ಏನು ನಿಕ್ಕು ಬಾರಿ ಗೊತ್ತು ನಾರು ಆಂದಿ ಪೇರ ಅಂದು ಹೆಂಗ್ ಗೊತ್ತಾಡ ಇರೆಗ್ ನಿದ್ರೆ ಬೈದು ನಂದು ಎಂಚೌಲ ರಾಕ್ಷಸಿಸ್ ಬರ್ಕ ಮಂಗಳದೇವಿಗೆ ಎಂಕುಲು ಪೋಪ ಒಂದಿತ್ತಪ್ಪ ನವರಾತ್ರಿ ದಪ್ಪಗ ಪೊಯ್ಸಲ ದುಮ್ಮದ ಸಲ ಪೊಯ್ಸಲ ಆಯ್ಚಿ ಪೋಯರೆ ಅಂತ ದುಮ್ಮದ ಸಲ ಪೋತ. ನನ್ನ ಕಿರೀಟ ಯಾರಿಗೂ ತಗೊಳಕ್ಕೆ ಆಗಲ್ಲ ನಿಕಲ ಪಿಲಿನ ಓಲ್ ನಾಡ್ನೆ ಎಂಕುಲು ಅವಳು ಬತ್ತದು ಪಿಲಿನ ಓಲ್ ನಾಡ್ನು. ಶಾಂತ ಸ್ಯಾನ್ ರೆಸ್ಟ್ ಯಾರಿಗೆ ಜ್ವರಗೆ ಶಾಂತ ಸಿಸ್ ಕಡಿಮೆ ಆಂಡೆ ಜ್ವರ ರಾಕ್ಷಸಿಸ್ ಅರೆಗೆ ದಾದಗೆ ಇನಿ ಚೂರು ಕಡಿಮೆ ಉಂಡು ಈ ಸಾರಿ ಬಲೆ. ಓಕೆ ಬರ್ಕ
ఆండే రక్షసిస్కేన్ అందే రక్షసిస్పనదులేదు శాంతసిస్వర ఐకు మార్లు వరదులేదు అవు పోడు అంది సంగీత పోడు తోజోడు ಸಂಗೀತ ಫೋನ್ ತೋಜೋಡು ಇರಗಿತ್ತೆ ಕಿರೀಟ ತೆಗೆದಿನ ಭಾರಿ ಬೆಚ್ಚಾವು ಇತ್ತೆ ಬತ್ತಂಡ ಈರ್ನ ಲೈವ್ ಏಪ ಎಂಡಿತ ಮಲ್ಪೋರ ರಕ್ಷಸಿಸ್ ಮಲ್ಪೋರ ಯಾನ್ ಲೈವ್ ಎಂಡ್ ಮಲ್ಪಡಂದಿ ನೀನಿ ಒಂಜಿ ಜನ ಬರೋದಿಲ್ಲರತ್ತೆ ಅದಕ್ಕೆ ನಾನು ಅಲ್ಲಿತ್ತು ಮಲ್ಪೆ ಸರಿ ಬಾಯ್ ಬರೋದಿಲ್ಲ ದುರ್ಗಪ್ರಸಾದ್ ಬಾಯ್ ಅವೇ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬತ್ತು ಸಪೋರ್ಟ್ ಮಾಡ್ತೀನಿ ಬಕ್ಕ ಇರ ಮದ್ಮೇಲೆ ಡೇಟ್ ಯಾಪ ಒಂಜಿ ಪಲ್ಲೆ ಎಂಗ್ಲಿಗೆ ಎಂಗಳು ಬರ್ರೆ ಟ್ರೈ ಮಲ್ಪ ಎಂಗಳು ಆಯ್ನಾತ್ ಎಂಗಳು ಬರ್ರೆ ಟ್ರೈ ಮಲ್ಪ ಓಕೆ ನನಯ್ಯಪ್ಪ ಲೈವ್ ನಾನು ಎಲ್ಲ ಕಾಂಡೆ ಮಲ್ಪೇನು ಕಾಂಡೆ ಒರ್ಮಾಂಟೆದು ಲೈವ್ ಮಲ್ಪೆ ಒರ ಎನ್ಮಾಂಟೆ ಮೇಡಮ್ ಎನ್ಮಾಂಟೆಗೆ ಹಾಪುಜಿ ಬರ್ರೆ ಒಂಜಿ ಮಾರೆ ಒರ್ಮಾಂಟೆ ಹಂಚಿ ಬರ್ಪೆ ಕೂಡ ಲೈವ್ ಬಕ್ಕ ಕೂಡ ಮಧ್ಯಾಹ್ನ ಬರ್ಪೆ ಅಂಚ ಹೆಂಗ ನುಪ್ಪು ಕಜ್ಜಿ ಪಾವುಡು ಅಂದೆ ಓಕೆ ಓಕೆ ನಾನು ಎಂಡ್ ಮಲ್ಪೆ ರಕ್ಷ ಲೈವ್ ಮಾಡು ನಾನು ಬರ್ತೇನೆ ಒಂದು ಪೂರೆಲ್ಲ ಬಂದ್ವಿ ಲೈವ್ ಮಾಡು ನಾನು ಬರ್ತೇನೆ ಬಲೆ ಮಾರ್ರೆ ಬರ್ಪ ಬರ್ಪ ಖಂಡಿತ ಬರ್ಪ ನೀರು ಒಂದು ಹಸ್ಬೆಂಡ್ ಪಣೋಡ ಹಾಕೊಂಡು ರಜೆ ಮಲ್ಪೆರಪ್ಪಗ ಸಂಗೀತ ಸ್ವಲ್ಪ ರೆಸ್ಟ್ ಮಾಡು ಮತ್ತೆ ಲೈವ್ ನಂದು ಹೌದೌದು ರೆಸ್ಟ್ ಮಾಡಿದ ನಂತರ ಲೈವ್ ಅಂತೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಕಾಂದ ಬಜ್ಜಿ ಮಲ್ತೊಂದುಲ್ಲೆ ಅಲ್ಲೇ ಪೂರೈತೆ ಶಾಂತ ಸಿಸ್ನಾಡೆ ಪೋಯಿ ಕಾಂದ ಬಜ್ಜಿಲ ಚಾಲ ಕೊರ್ಪೆರ್ಗೆ ಬೆಚ್ಚ ಚಾಲ ಕಾಂದ ಬಜ್ಜಿಲ ನೀರುಳ್ಳಿ ಬಜ್ಜಿ ಕೊರ್ಪೆರ್ಗೆ ರಕ್ಷಣೆನ ಏನು ಮಾಡೋದು ಅವರಿಗೆ ಮದುವೆ ಆಗಲಿಲ್ಲ ಮಾರೆ ಮತ್ತೆ ಎಂತ ನಿನ್ನ ಕರ್ಮವ ನಿಂದು ಸಂಗೀತ ಬಲೆ ಇಜ್ಜಿ ಪಂಡ್ರೆ ಬರ್ಕ JCB ಅವ್ರು ಬಂದರು ಬ್ಯಾಂಗಲ್ ಬಗರಿ ಕಾಫಿ ಆಯ್ತು ಬ್ಯಾಂಗಲ್ ಬಗರಿ ಕಲೀಲೇ ಇಲ್ಲ ನಾನು ಓಕೆ ಬರ್ಕ ಖಂಡಿತ ಒಂಜಿ ನೆನೆಪುದಿದ್ದು ಬರ್ಕ ಖಂಡಿತ ಬರ್ಪ ಬ್ಯಾಂಗಲ್ ಬಗರಿ ಕಾಫಿ ಆಯ್ತು ಬ್ಯಾಂಗಲ್ ಬಗರಿ ಎಂತ ಕಾಫಿ ಇನ್ನು ಕಾಫಿ ಮಾಡಿ ಕುಡಿಬೇಕು ನಾನು ರವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಸಂಗೀತ ನನ್ನ ಹಸ್ಬೆಂಡ್ ನನಗೆ ಮದುವೆ ಆದ್ಮೇಲೆ ಬರ್ತಾರೆ ಮಕ್ಕ ಈ ಸಂಗೀತ ನೋಡತ್ತೆ ಒಂಜಿ ಅಧಿಕ ಪ್ರಸಂಗ ಜಾಸ್ತಿ ಬರ್ಪವೇ ದುರ್ಗಪ್ರಸಾದ್ ಬರ್ಪ JCB ಅಲ್ಲ ಮಾರೆ ಹೌದೌದು JCB ಅಲ್ಲ ರವಿ ಅವರೇ ಓಕೆ ಅದು ನಿಮ್ಮದು ಫಸ್ಟ್ ಗೊಂಡಲ್ಲಿ ನಿಮ್ಮ ಹೆಸರು ಕಾಣುದಿಲ್ಲ JCB ಕಾಣುದು ಅದು ಹಾಯ್ ಇಲ್ಲ ಸಂಗೀತ ಅಂತ ಹೇಳ್ತಾ ಇದ್ದಾರೆ ಬುಲಿಪುಂದಾಯಿ ರಾಕ್ಷಸಿಸ್ ಹೋಗಬೇಡಿ ಓಕೆ ನಾನು ಲೈವ್ ಎಂಡ್ ಮನ್ಪೆ ಬರೀ ಹೋಳು ಮಾರೆ ಹೌದು ಬರೀ ಹೋಳು MTV ಸುಬ್ಬಲಕ್ಷ್ಮಿಗೆ ಬರೀ ಹೋಳು ZTV ಮಾದೇಗೌಡ್ರಿಗೆ ಬರೀ ಹೋಳು ನಿಮಗೆ ಯಾವ ಥರ ಹುಡುಗ ಬೇಕು ದುರ್ಗಪ್ರಸಾದ್ ಬರ್ಪಯ್ಯ ಬೇಜಾರು ಬರ್ಪಜು ಖಂಡಿತ ಬರ್ಪ ಮದ್ಮೆ ಬರ್ಪ ಖಂಡಿತ ಬರ್ಪ ಗುಡ್ ಪನಂದ್ರೆ ಪೊಣ್ಣು ಹೊಲ್ತ ಕಾರ್ಕಳದೇನೆ ಸಂಗೀತ ನನಗೆ ಇಷ್ಟ ಆಗಬೇಕು ಅಲ್ವಾ ಹೌದೌದು ಅವರಿಗೆ ಇಷ್ಟ ಆಗಬೇಕಲ್ವಾ ಅದ ನಂತರ ಮತ್ತೆ ಹೇಮಂತ್ ಬಂದ್ರೆ ಹೇಮಂತ್ ಫಸ್ಟ್ ಕೊಂಚ ಲೈಕ್ ಕೊರ್ಲಿ ಬಕ್ಕ ಲೈವ್ ಎಂಡ್ ಇತ್ತೆ ಲೈವ್ ಎಂಡ್ ಮಲ್ಪು ನಾನು ಏತು ಜನ ಬತ್ತಿರ ಲೈವ್ ಎಂಡ್ ನಾನೇನಾದ್ರು ದಾಪುಚ್ಚಿ ಕುಲ್ಲರಿ ಇಂಕ್ಲ ದಾದಲ್ ತರೆ ದಾಪು ಎನ್ನ ಮನಸ್ಸು ನನ ಓಡು ನನೇ ಪದ ಮನಸ್ಸು ನನ್ನ ಚಾಪರ್ಲಿ ಮಂಗಳೂರು ಓಕೆ ದುರ್ಗಬಸ್ ಖಂಡಿತ ಬರ್ಪ ಪೊಣ್ಣು ಮಂಗಳೂರ್ದ ಬಕ್ಕದಾದೆ ಆತ ಕಾರ್ಕಳ ದೀತೀನಿ ಪೊಣ್ಣು ಕುಡ್ಲದಾಣ ಇಂಚಿ ಕುಡ್ಲದಂಚಿ ದೀತೊಳತೆ ಕಾರ್ಕಳ ದೂರ ಇಜಾವು ಮಂದು ತೆಗಿಬೇಸಿ ಯಾಕೆಯಾ ಯಾರು ತೆಗಿದಿಲ್ಲ ಶಾಂತಸಿಸಿ ಏನಿಲ್ಲ ಗಂಜಿ ಊಟ ಟ್ಯಾಬ್ಲೆಟ್ ಇತ್ತಂಡು ಅಂಚ ಹೋಟೆಲ್ ಇರ್ತನ ಬಕ್ಕ ಉಂಡ್ರೆ ದಾನೆ ಏಮಂತೀರಿ ಉಂಡ್ರೆ ಅಪ್ಪುಜ ಹೋಟೆಲ್ ಇತ್ತನ ಅಂದೇ ರಕ್ಷಸಿಸ್ ಮನದಲ್ಲೇರು ಓಕೆ ಥ್ಯಾಂಕ್ ಯು ಸೋ ಮಚ್ ಮಾತೇರೆಗ್ಲ ಏತು ದೂರ ಮಾರ್ರೆ ಅದು ಕಾರ್ಕಳ ದೂರಜ್ಜಿ ಕಾರ್ಕಳ ಓಲು ಸುರತ್ಕಲ್ ಓಲು ಕಾರ್ಕಳ ಓಲು ಮಾರ್ರೆ ದೂರ ಐಜ ಕಾರ್ಕಳ ಮಂಗಳೂರು ಪನ್ಪಾರು ಈರೋಲು ಕಾರ್ಕಳದಾರ ಕಾರ್ಕಳದಾಣ ಮಲ್ಲೆ ಇಜ್ಜಿ ಬಲೆ ಇಚ್ಚ ಶಾಂತ ಬಾಯ್ ಹೇಮಂತ್ ಹಾಯ್ ಓಕೆ ಥ್ಯಾಂಕ್ ಯು ಸೋ ಮಚ್ ಮಾತಿರಿಗಳ ಲೈವ್ ಗೊತ್ತು ಸಪೋರ್ಟ್ ಮಾಡ್ತೀನಿ ಮಾತಿರಿಗಳ ಧನ್ಯವಾದಗಳು ಹಾಗೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8ರಿಂದ ಅಲ್ಲ 8 ಇಲ್ಲದಿದ್ರೆ 8:15 ಇಲ್ಲದಿದ್ರೆ 9 ಕಾರ್ಕಳ 1 ಗಂಟೆ ಬಸ್ಟ್ ಬರೋಡು ಇನ್ನ ಅಜ್ಜಿ ಕೂಡ ಯಾನ್ ಬಸ್ಟ್ ಬಿಲ್ಕುಲ್ ಬರ್ಪುಜಿ ದುರ್ಗಪ್ರಸಾದ್ ಯಾನ್ ಬತ್ತನೆ ನನ್ನ ಹಸ್ಬೆಂಡ್ ನೊಟ್ಟಿಗೆ ಬರ್ತೀನಿ ಅಡ ಬಸ್ಟ್ ಬರ್ಪುಜಿ ಎಂಗಳು
ನಿಖುಲ್ ಮದ್ಮೆಗಂದು ಬಸ್ ಮಲ್ತಿದ್ದ ಡೈಟ್ ಬರ್ಪೆ ಬಕ್ಕ ಇಂಚ ಬಸ್ ಹೆಂಗ ಒಂದಪ್ಪ ಹೆಂಗೋ ಅಪ್ಪುಜಿ ಬೇರೆ ಲೈವಲ್ಲಿ ಸಿಗ್ಬೇಡ ಶಾಂತ ಅಂತ ಹೇಳ್ತಾ ಇದ್ದಾರೆ ಅವು ಏರು ದುರ್ಗಾ ಯಾನ್ ಕಾರ್ಕಳ ಅತ್ತೆ ಈರ್ ಕಾರ್ಕಳನೆ ಅತ್ತಿ ಅತಿ ಏನ ಹೆಂಗ್ ಗೊತ್ತಾ ಅಪ್ಪುಜಿ ಬಾಯ್ ಬಾಯ್ ಜನನೇ ಯಾನ್ ಜೆಪ್ಪುನು ಓಕೆ ಓಕೆ ರಕ್ಷಸಿಸ್ ಅಡಿಗೆ ಅವ್ರು ಬಂಡೇರು ಜೆಪ್ಪು ಅರೈತೆ ಅಡಿಗೆ ಮಲ್ಪುಜೆ ಇಲ್ಲಡೆ ಬಲೆಯನು ಇರೇ ಫಿಶ್ ಫ್ರೈ ಮಲ್ತು ಕೊಡ್ಪೆ ಇದು ಉಂಡುದು ಜೆಪ್ಪು ಓಕೆ ಬಾಯ್ ಸಿಸ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮಾತಿಗೆ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಆಲ್